ಶ್ರೀಧರ್ ಬ್ರೋ ಬಂದರು, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶ್ರೀಧರ್ ಬ್ರೋ. ಶರತ್ ಬಂಗೇರ್ ಅವರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶರತ್ ಬಂಗೇರ್ ಅವರೇ, ವೆಲ್ಕಮ್. ಶರತ್ ಬಂಗೇರ್ ಅವ್ರ ಕಾಫಿ ಆಯಿತಾ, ತಿಂಡಿ ಆಯಿತಾ ನಿಮ್ಮದು? ಶ್ರೀಧರ್ ಬ್ರೋ ಅವರೇ, ಕಾಫಿ ಆಯಿತಾ, ತಿಂಡಿ ಆಯಿತಾ? ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಶರತ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ ಹೇಳಿ. ತಿಂಡಿ ಆಯ್ತಾ ಅಂತ ಕೇಳಿದೆ. ಆಯ್ತು ತಿಂಡಿ ಆಯ್ತು. ಎಂಥ ತಿಂಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ದೋಸೆ, ನೀರು ದೋಸೆ. ആണ്ട് എന്നാണ് എന്താണ് ಚಾಪದಾಳು ನೀರು ದೋಸೆ. ಕಾಫಿ ಆಯಿತು ದುರ್ಗಾ ಸಿಸ್. ಒಂದು ಹಾಡು ಹೇಳಿ, ಹಾಡುವ. ನೀ ಬಂದರೆ ಮೆಲ್ಲನೆ ಎದೆ ಜಿಂಬಿತು ಜಲ್ಲನೆ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಒಮ್ಮಿ ಬಂದಿತು. ಹೌದಾನೆ ಕನ್ನಡ ಬೊರರ ಎನ್ನ ಒಂದು ಚಾನಲ್ ಬದಲು ತುಳು ಬಕ್ಕ ಕನ್ನಡತೆ ಯಾನ್ ರಡ್ಡಿಡ್ಲ ಪಾತಿರುವೆ ಅಂಚ. ನೀರು ದೋಸೆಗೆ ನೀರು ಜಾಸ್ತಿ ಹಾಕಿದ್ದೆ. ಹೌದೌದು, ನೀರು ಜಾಸ್ತಿ ಹಾಕಿ ನೀರು ದೋಸೆ ಮಾಡಿದ್ದೆ. ನಾಗರಾಜ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರು ಸಪೋರ್ಟಲ್ಲಿದ್ದಾರೆ. ರಾಜೇಶ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಶರತ್ ಬ್ರೋ ಉಲ್ಲರ ದಾದು ಸ್ಪೆಷಲ್ ದಾದೇನಿ ದಾದು ತಿನ್ನಿ ಯಾರು? ಹಾಡು ಹೇಳಿ ಸಿಸ್. ಹಾಡು ಹೇಳ್ತೇನೆ. ಬೆಳಿಗ್ಗೆ ಹಾಡು. ಜೊತೆಯಲಿ ಇರುವೆನು ಹೀಗೆ ಎಂದು ಲಾ 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 ಲಾ, ಹೊಸ ಹರುಷವ ತರುವೆನು ಎಂದು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿರೋ ಹೀಗೆ ಎಂದು ಲಾ 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 ಲಾ. ಒಲವಿನ ಉಡುಗೊರೆ ಸಾಂಗ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಒಲವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೇನು ಇದ ನಾನು, ಹೃದಯವೇ ಇದಾಗಿ ಮಿಡಿದೆ, ಬಯಕೆ 300 ನಿನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೇನು ಇದ ನಾನು. ನಿಖಿಲ್ ಅವ್ರು ಬಂದು ಯಕ್ಷಗಾನ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಉಡುಗೊರೆ ಬೇಕಾದರೂ ಆಗ್ಬೋದು. ಯಕ್ಷಗಾನ ಶುರುವಾಗಿದೆ, ಹೌದಲ್ಲ? ಮೊನ್ನೆ ಸ್ಟಾರ್ಟ್ ಆಗಿದೆ ಅಲ್ಲ, ನಿನ್ನೆಯಿಂದಲ್ಲ. ಅಂಬರೀಷ್ ಅಣ್ಣ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಅಂಬರೀಷ್ ಸರ್ದು ಎಷ್ಟು ಪಿಕ್ಚರ್ ಉಂಟು, ಎಷ್ಟು ಪದ್ಯ ಉಂಟಲ್ವಾ. ಥ್ಯಾಂಕ್ ಯು ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಶ್ರೀಧರ್ ಬ್ರೋ, ವೆಲ್ಕಮ್. ಕಾರ್ಲಾ ಅವರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕಾರ್ಲಾ ಅವರು, ವೆಲ್ಕಮ್. ಒಂದು ಲೈಕ್ ಕೊಡಿ ಲೈವ್ಗೆ. ಬಂದವರು ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಓ ಅದು ಅಂಬರೀಷ್ ಕೊಟ್ಟ ಉಡುಗೊರೆ ಅನಿಸುತ್ತೆ. ಹೌದೌದೌದು, ಒಲವಿನ ಉಡುಗೊರೆ ಅಂಬರೀಷ್ ಸರ್ ಅವ್ರದ್ದು ಒಂದು ಉತ್ತಮ ಅದ್ಧೂರಿಯಾದ ಚಿತ್ರ ಅಂತ ಹೇಳ್ಬೋದು. ತುಂಬ ಒಳ್ಳೆಯದುಂಟು ಮೂವಿ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ. ಕಟೀಲು ಮೇಳ 6 ಅಂತ ಹೇಳ್ತಾ ಇದ್ದಾರೆ. ಹೌದು ನಿಖಿಲ್ ಬ್ರೋ, ನೀವು ಯಾವ ಮೇಳದಲ್ಲಿ? 4ನೇ ಮೇಳವಾ ನಿಮ್ಮದು? ಇಲ್ಲಿ ನಿನ್ನೆ ಗಣೇಶ್ಪುರದಲ್ಲಿ ಇತ್ತಾ ಯಕ್ಷಗಾನ? ನಿಖಿಲ್ ಬ್ರೋ ನೀವಿದ್ರ ಅದರಲ್ಲಿ? ನೀರು ದೋಸೆಗೆ ಎಂಥ ಸಾರು? ನೀರು ದೋಸೆಗೆ ಚಿಕನ್ ಗ್ರೇವಿ. ನಾನು ನೀರು ದೋಸೆಯನ್ನು ಚಾದೊಟ್ಟಿಗೆ ತಿಂದದ್ದು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ, ಎಲ್ಲ ಕೆಲವು ಜನ ಬಂದರು, ಯಾರು ಕೂಡ ಲೈಕ್ ಕೊಡಲಿಲ್ಲ ಮಾರ್ರೆ. ಎಲ್ಲರೂ ಸೀದಾ ಓದದ್ದು, ಬಂದು ಓದದ್ದು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ? ಯಾರೆಲ್ಲ ಬಂದಿದ್ದೀರಾ ಲೈವ್ಗೆ ಒಂದು ಲೈಕ್ ಕೊಡಿ. ನೀರು ದೋಸೆಗೆ ಎಂಥ ಸಾರು ಅದಾಯ್ತಲ್ಲ. ಚಿಕನ್ ಗ್ರೇವಿ ಇತ್ತು, ಅದು ನಾನು ಇದು ಚಾಗೆ ಇದು ಮಾಡಿ ತಿಂದದ್ದು, ಡಿಪ್ ಮಾಡಿ ತಿಂದದ್ದು. ದುರ್ಗಾ ಸಿಸ್ ಜ್ವರ ವಾಸಿ ಆಗಿದೆ ಇವತ್ತು. ಹೌದಾ? ನಿನ್ನೆ ಹೋದ್ರ ಟೆಸ್ಟ್ ಮಾಡಿಸಿದ್ರಾ ಶ್ರೀಧರ್ ಬ್ರೋ?
चले जब ये पुरवाई बजे दिल में शहनाई. ಯಾವ ದೇವಸ್ಥಾನ? ಕಾಟಿಪಾಳ ಹತ್ತಿರ ಇದೆ ಅಲ್ವಾ ಅದು? ಇದು ದೇವಸ್ಥಾನ ಅಲ್ಲವಾ? ಇದು ನಿತ್ಯಾನಂದ ಭಜನ ಮಂದಿರ. ರಾಜೇಶ್ ಅವರೇ, ನಿತ್ಯಾನಂದ ಭಜನ ಮಂದಿರ ಗಣೇಶ್ಪುರ ಇದೆ, ಗಣೇಶ್ಪುರ ದೇವಸ್ಥಾನದಲ್ಲಿ. ಅದಕ್ಕೆ ನಿಖಿಲ್ ಅವರ ಹತ್ರ ಕೇಳಿದ್ದು ನಾನು ಯಾವ ದೇವಸ್ಥಾನ. ನೋಡಿಲ್ಲ ಲೈವಿಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯ್ತಾ, ಲೈಕ್ ಕೊಡಿ. ಮತ್ತು ಸಬ್ ಆಗದಿದ್ದರೆ ಸಬ್ ಆಗಿ, ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಕೊಡಿ. ನಾನು ಕಟೀಲು ಮೇಳ ನೀವು ಒಂದರಲ್ಲಿರುವುದಾ? ನಿನ್ನೆ ಗಣೇಶ್ಪುರದಲ್ಲಿತ್ತಲ್ಲ, ನೀವಿದ್ರೆ ಅದರಲ್ಲಿ. ಅದೆಷ್ಟನೇ ಮೇಳ ಮಾಡಿಸಿದೆ ದುರ್ಗಾ ಸಿಸ್? ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟರು. ವಿಟಮಿನ್ ಕಡಿಮೆ ಆಗಿದೆ ಅಂತ ಕಾಣಬೇಕಲ್ವ ಶ್ರೀಧರ್ ಬ್ರೋ? ತಗೊಳ್ಳಿ, ಮಾತ್ರೆ ತಗೊಳ್ಳಿ ವಿಟಮಿನ್ ಇದ್ದು. ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ. ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ, ಗೋರಮೆಯ ರಮಿಸಿ ಪ್ರೇಮಿಗಳ ರಸಿ. ಹೌದು ದುರ್ಗಾ ಸಿಸ್ಟಿಗೆ ಕೊಟ್ಟರು ಟ್ಯಾಬ್ಲೆಟ್ ಅಂತ ಹೇಳ್ತಾರೆ. ಹೌದೌದು, ವೀಕ್ನೆಸ್ ಇದ್ದರೂ ಕೂಡ ಕೊಡ್ತಾರೆ. ಮತ್ತು ಸ್ವಲ್ಪ ಇದು ವಿಟಮಿನ್ ಸ್ವಲ್ಪ ಹೀಟ್ ಆಗ್ತದಲ್ಲ, ಇದು ಸ್ವಲ್ಪ ಇದು ಕೂಡ ಮಾಡಬೇಕು, ಹಾಲೆಲ್ಲ ಕುಡಿಬೇಕು ನೀವು, ಆಗ ಸ್ವಲ್ಪ ತಾಕತ್ತು ಬರ್ತದೆ ನಿಮಗೆ. ಜ್ವರ ಇಲ್ಲ ಇವಾಗ ನನಗೆ ಅಂತ ಹೇಳ್ತಾರೆ. ಹೌದೌದು, ವಿಟಮಿನ್ದು ಕೊಟ್ಟರೆ ಸ್ವಲ್ಪ ಅದು ಹೀಟ್ ಆಗ್ತದೆ. ವಿಟಮಿನ್ ಇದು ನಮಗೆ ಕೆಲವರ ದೇಹಕ್ಕೆ ಹೀಟ್ ಆಗ್ತದೆ, ಆಗ ನಾವು ಸ್ವಲ್ಪ ಹಾಲು ಹಣ್ಣು ಹಂಪಲೆಲ್ಲ ತಿನ್ನಬೇಕು. ಗಣೇಶ್ಪುರ 5ನೇ ಮೇಳವಾ? ಹಾಂ, ಅಲ್ಲ ನಾನು ನಿನ್ನೆ ಹೋಗಲಿಲ್ಲ, ಇತ್ತು ನಿನ್ನೆ. ನವೀನ್ ಬ್ರೋ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಪ್ರೇಮಿಗಳು? ಇಲ್ಲಿ ಯಾರು ಪ್ರೇಮಿಗಳಿಲ್ಲ. ಇದ್ರೆ ನನ್ನ ಹಾಡು ಕೇಳಿ ಓಡಿ ಹೋಗ್ಬೋದು ಅವರು. ಹಾಂ, ಓಕೆ ದುರ್ಗಾ ಸಿಸ್. ಮಿಲ್ಕ್ ಕುಡಿತೇನೆ. ಹೌದೌದು, ಮಿಲ್ಕ್ ಕುಡಿಬೇಕು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ರಾಜೇಶ್ ಅವರು ನಗ್ತಾ ಇದ್ದಾರೆ. ಹೌದು, ಪ್ರೇಮಿಗಳು ಯಾರಿಲ್ಲ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಹೇಳಿದು. ನವೀನ್ ಬ್ರೋ ಚಾ ಪರಿಯರ ತಿಂಡರ ದಾದ ತಿಂಡಿ. ನವೀನ್ ಬ್ರೋ ಒಳ್ಳೆಯರು. ಚಾ ಪರಿಯರ ತಿಂಡರ ದಾದ ತಿಂಡಿ ಹಾಡು ಹೇಳಿ ಪ್ಲೀಸ್. ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ. ಗುಡ್ ಮಾರ್ನಿಂಗ್ ನವೀನ್ ಬ್ರೋ. ಲೋಕವೇ ಹೇಳಿದ ಮಾತಿದು, ಮಾತಿನ ಸಾರವೇ ಹೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಗೋರಿ ಕಟ್ಟಬಾರದು. ಚಾ ಪರಿಯೆ ಇನಿ ಸಜ್ಜಿಗೆ ರೊಟ್ಟಿ ಪೊಲಂದೊಲ್ಲೆ ಉಳ್ಳೆ ಪೊಲಂದೊಲ್ಲೇರು. ಲೋಕ ಎಂತ ಹೇಳಿದೆ? ಲೋಕ ಎಲ್ಲ ಹೇಳ್ತದೆ ಮಾರ್ರೆ. ಲೋಕ ಎಲ್ಲ ಹೇಳ್ತದೆ ಅಷ್ಟೇ, ನಾವು ನಡೆದುಕೊಂಡು ಹೋಗ್ಬೇಕು. ಚಾ ಪರಿ ಇನಿ ಸಜ್ಜಿಗೆ ರೊಟ್ಟಿ. ಓ ಮಸ್ತ್ ದಿನೋದ್ ಬಕ್ಕ ಸಜ್ಜಿಗೆ ರೊಟ್ಟಿ ಬೈದಿಂದ ಇನಿ ನಮ್ಮ ಲೈವ್ಗೂ. ಯಾರೇ ನೀನು ರೋಜಾ ಹೂವೆ? ಹೌದೌದು, ನಾಳೆ ಯಾಕೆ ಚಿಂತೆ? ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ, ಹೇಳೆವು ಚೆಲ್ಲುವೆ ಚೆಲ್ಲುವಿನ ಹೂವೆ. ನಾಳೆ ಯಾಕೆ ಚಿಂತೆ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಬ್ರೋ. ಹಾಯ್ ಸಿಸ್ಟರ್ ಶಾಂತ ಸಿಸ್ ಬಂದ್ರು. ಹಾಯ್ ಶಾಂತ ಸಿಸ್, ಗುಡ್ ಮಾರ್ನಿಂಗ್. ಶಾಂತ ಸಿಸ್ ಚಾ ಪರಿಯರ ತಿಂಡರ ದಾದ ತಿಂಡರು. ಎರೆಗ ಸಾಂಗ್ ಸಿಸ್ಟಾವ್ ಎರೆಗ್ಲ ಆಗ್ಬಿಡು ಶಾಂತ ಸಿಸ್, ಎರೆಗ್ಲಾವ್. ಹಾಯ್ ಶಾಂತ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ರೊಟ್ಟಿ ಖರ್ಚುದುಂಡು. ಯೋ ದೇವರೇರ ಖರ್ಚು ಡೆಡ್ಡ ಬುಜವು ಅವು ಉಲ್ಟ ಒಂದು ಮಾಡಲಿ ಪೋಲೆ. ಚಾ ಆಡೆ ಸಿಸ್ ದಾದ ತಿಂಡಿ ಎಂಕ ನೀರು ದೋಸೆ. ಹಾಯ್ ಶ್ರೀಧರ್ ಬ್ರೋ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ನಿಖಿಲ್ ಬ್ರೋ ಪ್ರೀತಿ ಮಾಡಬಾರದು ಸಾಂಗ್. ಹೌದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಹಾಯ್ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ್ ಸಿಸ್. ಹಾಯ್ ಶಾಂತಕ್ಕ, ಸುಮಕ್ಕ, ಶ್ರೀಧರ್ ಬ್ರೋ, ರಾಜೇಶ್ ಬ್ರೋ. ಅಯ್ಯೋ ಸುಮಕ್ಕ ವೈದ್ಯರು. ಥ್ಯಾಂಕ್ ಯು ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಸಾಂಗ್ ಹೇಳಿದ್ದಕ್ಕೆ. ಓಕೆ ಶ್ರೀಧರ್ ಬ್ರೋ. ಹಾಯ್ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಚಾ ಆಯ್ತಾ? ಎಂತ ತಿಂಡಿ ಶ್ರೀಧರ್ ಬ್ರೋ? ಲೈಕ್ ಕೊಡಿ, ಎಲ್ಲರೂ ಲೈಕ್ ಕೊಡಿ. ಎನ್ನ ಆಂಡ್ ಪೋವ ಸಿಸ್ ಪೋವಲೆಡ್ಡ ಹಾಕೊಂಡು. ನಿಖಿಲ್ ಬ್ರೋ ಸಪೋರ್ಟಲ್ಲಿ ಓಕೆ ಅಂತ ಹೇಳ್ತಾ ಇದ್ದಾರೆ. ಚಾಯ್ ಆಯಿತು ಶಾಂತ ಸಿಸ್. ತಿಂಡಿ ರೈಸ್ ಬಾತ್ ಅಂತ ಹೇಳ್ತಾ ಇದ್ದಾರೆ. ರೈಸ್ ಬಾತ್
ಮೆಸೇಜ್ ಎಲ್ಲ ಖಾಲಿಯಾಗಿದೆ ಮಾರ್ರೆ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಬಾಳೆಂಬ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ಕೈ ಎಲ್ಲ ನನಗಿರಲಿ. ಮೆಸೇಜ್ ಬರುತ್ತೆ ದುರ್ಗಾ ಸಿಸ್, ಮೆಸೇಜ್ ಬರುತ್ತೆ. ಹೌದೌದು, ಬರಬೇಕು. ನೀವು ಎಲ್ಲ ಮೆಸೇಜ್ ಹಾಕ್ತೀರಾ. ಶ್ರೀಧರ್ ಸಪೋರ್ಟಲ್ಲಿ ಇದ್ದಾರೆ, ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ದುರ್ಗಾ ಸಿಸ್ ಮೆಸೇಜ್ ಬರುತ್ತೆ. ಹೌದೌದು ಶಾನ್ಸಿಸ್, ಥ್ಯಾಂಕ್ ಯು. ಹೇಮಂತ್ ಬರ್ತೇರಿ, ಹೇಮಂತ್ ಮಂಗನಲ್ತೊಂದು ಬತ್ತೊಂದು ಬೈದೇರು. ಹಾಯ್ ಮಂಗ, ಏನು ಈರೆ ಮಂಗ ಪಲ್ಲೆ ಹೇಮಂತ್. ಚಾ ಬರೀರಾ, ತಿಂಡ್ರ ದಾದ ತಿಂಡ್ರಿ. ಶಾಂತ ಮಂಗ ಅಲ್ಲಿ ತೂಲೆ ಹೇಮಂತ್ ತೂಲೆ ಶಾನ್ಸಿಸ್ ಒಂಜಿ ಅಲ್ಪನೆ ಟಡಕ್ಕೊಂದು ಕುಟ್ಟಿ ಪಡ್ಲೆ ಮಂಡೆಗೆ ಹೇಮಂತನ. ಚಾ ಆಂಡಕ್ಕೇನೋದಿಲ್ಲ, ಚಾ ಆಂಡಿ ನೀರು ದೋಸೆ ಎರೆದದೆ ಹೇಮಂತ್. ಲೈಕ್ ಕೊರ್ಲಿ ಕೊಂಜಿ ಲೈಕ್ ಕೊರ್ಲಿ. ತುಂಬ ಫನ್ನಿಯಾಗಿ ಮಾತಾಡ್ತೇನೆ ನೀವು ದುರ್ಗಾ ಸಿಸ್. ಇಲ್ಲ ಶ್ರೀಧರ್ ಸುಮ್ಮನೆ ಹೀಗೆ. ಹಾಯ್ ಮಂಗ, ಹೌದೌದು ಹೇಮಂತ್ ಮಂಗ ಶಾನ್ಸಿಸ್. ಹಾಯ್ ಹೇಮಂತ್ ಮಂಗ ಬಲ್ಲೆ. ಚಾ ಆಂಡ್ ದೋಸೆ ಪನೊಂದುಲ್ಲೇರು ಬೊಡ್ಡೀರೆ. ಈ ಹೇಮಂತ್ ಉಂಡತ್ತೆ ಜೋರುಲ್ಲೆ ಹೇಮಂತ್. ಕೂಲಿ ಬೇರೆ ಸರಿಯಾಡು ತೋಜೋರು. ಶಾಂತ ಬೊಡ್ಡಿ, ಅಯ್ಯೋ ದೇವರ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಕಾಣದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು ನಿನಗೂ ಏನಾ. ಶಾನ್ಸಿಸ್ ಸಪೋಟು, ಹೇಮಂತ್ ಸಪೋಟು, ಶಾಂತಕ್ಕ ದಾದ ತಿನ್ಪುನ, ಅರ್ಕೋವ ತಿನ್ಪುನ. ಶ್ರೀಧರ್ ಸಪೋಟು. ಸಾಂಗ್ పొడిచి పనులు దాల మనపేరు ఆపుది ఏమంత సాంగ్ బరోడే ఆపును. ఈరోజు ఈ మెసేజ్ పడలేదు, ఈరోజు సాంగ్ పడలేదు కా. ఈరే కొంచెం సాంగ్ ఇష్టం ఉండేది చూపాను. ఈరోజు సాంగ్ పడలేదు, ఒక పాడలే లిరిక్స్ పాడలే అని పనిపే. ಓಹ ಹೇಮಂತ್ ಇರೇಕ್ ದಾದಿ ಕೇಳೋದುಲ್ಲೇರು ಶಾನ್ಸಿಸ್. ಹಾಯ್ ದುರ್ಗಕ್ಕ ಪನದುಲ್ಲೇರು ಜಗ್ಗಣ್ಣೆ. ಹಾಯ್ ಜಗ್ಗಣ್ಣ, ವೆಲ್ಕಮ್. ದಾದ ತಿಂಡಾರು ಚಾಕ್ ದಾದ ತಿನ್ಯಾರು, ದಾದ ಪರಿಯಾರು ಪಲ್ಲೆ, ಕಾಫಿ ಪರಿಯರ, ಟೀ ಪರಿಯರ, ಪೇರ್ ಪರಿಯರ, ಮಿಲ್ಕ್ ಪರಿಯರ, ಅತ್ ಮಾಲ್ಟ್ ಪರಿಯರ. ಹಾಯ್ ಜಗ್ಗಣ್ಣ, ಗುಡ್ ಮಾರ್ನಿಂಗ್ ಪನದುಲ್ಲೇರು. ಬಾಯ್ ಪನದುಲ್ಲೆ ದಾಯಿ ಹೇಮಂತ್ ಆತ ಪಕ್ಕ ಬರ್ಪಿರಿ ಬಾಯ್ ಬಂದು ಪೋಪಿನ್ ತೂಲೆ ಶಾನ್ಸಿಸ್. ಹಾಯ್ ಜಗಣ್ಣ, ಗುಡ್ ಮಾರ್ನಿಂಗ್ ಬಂದುಲೆ ಶಾನ್ಸಿಸ್. ಹಾಯ್ ಜಗು ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯ್ತಾ. ಲೈಕ್ 5ರಲ್ಲೇ ಇದೆ, ಬಂದು ಕೆಲವು ಜನ ಹೋದ್ರು ಮಾರ್ರೆ. ನೀಲ ಸಿಸ್ ಎನ್ನ ಲೈವ್ ಬರ್ಪುಜಿರಿ ಹೇಮಂತ್ ಎನ್ನ ಕಾಣೆ ಬೇಗತ್ತೆ. ಹಾಯ್ ಶ್ರೀ ಬ್ರೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಗ್ಗು ಬ್ರೋ. ಯಾನು ಪೋಪುನು ಬೊಡ್ಚಿ ಪೋಚಿ ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ರಕ್ಷಸಿಸ್. ಆಲದಾಯಗ್ ತೆಪ್ಪುಗಯಮಂತ. ನೀಲ ಊರುಡಿಜ್ಜ ಎರೆ ಗೊತ್ತು, ನೀಲ ಊರುಡಿಜ್ಜಲ್ಲ ಹೆಂಗೆ ಗೊತ್ತು ಮಾರ್ರೆ. ಯಾನು ಕೇಂದಿಜಿ ನೀಲ ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಕ್ಷಸಿಸ್, ವೆಲ್ಕಮ್ ರಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೀಧರ್ ಬ್ರೋ. ಹಾಯ್ ರಕ್ಷಸಿಸ್, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅತಿ ಯಾವ ಎನ್ನ ಆಡವಳು ಮತ್ತೆ. ಶ್ರವಣ ಅವ್ರು ಬಂದರು. ಹಾಯ್ ಶ್ರವಣ. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶ್ರವಣ ಅವರೇ, ವೆಲ್ಕಮ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಒಂದು ಸ್ಕ್ರೀನಿಗೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಶ್ರವಣ ಅವರೇ. ಫಸ್ಟ್ ಬರೋದ ನೀವು ನಮ್ಮ ಲೈವಿಗೆ? ನಿಮ್ಮದು ಚಾನಲ್ ಇದೆಯಾ? ಹಾಯ್ ಶ್ರೀ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ನೀಲ ಎನ್ನ ಅಂದಂದು ನೀಲ ಬತ್ತನೆ ವಯಸ್ಸುಡಿ ಪಾಡುವಲ್ಲ ಹೇಮಂತ್ ನಿಕ್ ಹೇಮಂತ್ ಇರಕ್ಕೆ ನೀಲ ಬತ್ತನ ವಯಸ್ಸುಡಿ ಪಾಡುವಲ್ಲ ಅಂಚೆರಿ ಪಲ್ಲೆ ಅವೇ. ಶಾಂತಸಿ ಸಾಯಿ ಗುಡ್ ಮಾರ್ನಿಂಗ್. ಆರ್ಲ ಗುಡ್ ನೈಟ್, ಬೇರ್ಲ ಗುಡ್ ನೈಟ್ ಅಂಚಕ್ಕೆ ಏನಿ ಶಾಂತ ಅಕ್ಕ. ತಿಂಡಿ ಆಯ್ತಾ ರಕ್ಷಸಿಸ್ ಮರದಲ್ಲಿರು? ಬಂದರೋ ರಕ್ಷ ಬಂದರೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೀಧರ್ ಬ್ರೋ. ಟೈಪ್ ಮಿಸ್ ರಕ್ಷಸಿಸ್ ಪರದಲ್ಲಿರು ಆರು ಎನ್ನ ಜಪ್ಪೆರೆ ಬಂದ್ಬಿನ ಅಂದಂದಿರೇನು ಜಪ್ಪೆರೆ ಬಂದ್ಬಿನ ಆರು ಎಂಕಲ ಆಡಂಚ ಅವು ಟೈಪಿಂಗ್ ಮಿಸ್ಟೇಕ್ಗೆ ಬಂದಿರಾರು. ಶಾಂತಸಿಸ್ ಏಮಂದು ತೆಲ್ಪುನು. ಶಾಂತಕ್ಕ ದಾದ ತಿಂಡಿ ಬರೋದಿಲ್ಲೇರು ಒಂಜಿ ಮಕ್ಕರಾಯಿನಿ ಯಾನು ಬಕ್ಕೊಂಜಿ ಫೋನುಡು ಈ ನಾವು ಓಳು ಇದು ಲೈಕ್ ಕೊಡಿ ಈ ರಾಯಿನ ಮನ್ನಾಗ ತೂತ ಇಟ್ಟು 17 ಜೋಳು ಮಕ್ಕ ತೂನಾಗ
అది నవీను మళ్ళీ జైక్ లైక్ తిక్కడత అక్క చాಂಡ್ ಮನದಲ್ಲೇರು ಶ್ರವಣ ದಾದ ತಿಂಡಿ ತಿಂದಾರ ಶ್ರವಣ ಶಾಂತ ಸಿಸಿ ನಿದ್ರೆ ಮಲ್ತಂಡ ಬೇಲೆ ಯಾರು ಮಾಡೋದು ಹೌದೌದು ಬೇಲೆ ಏನು ಮಲ್ಪಡು ಇದೀನಲ್ಲ ರಾಕ್ಷಸಿಸ್ ಅಂತ ಹೇಳ್ತದಲ್ಲೇರೆ ತಿಂಡಿ ಪುಲಾವ್ ಹೋಟೆಲ್ದ ಎಡ್ಡಾಪುಂಡು ಹೋಟೆಲ್ದ ಪೋವ ಜಗ್ಗಣ್ಣ ಇರಗದಾದಕ್ಕೇನೊಂದಲ್ಲೇರು ಶಾಂತ ಸಿಸ್ ಹಾಯ್ ಗುಡ್ ಮಾರ್ನಿಂಗ್ ಸಂಗೀತ ಸಿಸ್ ಪನದಲ್ಲೇರು ಮಂಜು ಸಿಸ್ ಹಾಯ್ ಮಂಜು ಸಿಸ್ ವೆಲ್ಕಮ್ ಚಾ ಪರಿಯರ ತಿಂಡಾರ ದಾದ ತಿಂಡಿ ರಾಕ್ಷಸಿಸ್ ಪೋಂದತೆ ಪುಲಾವ್ ಅತ್ತ ಇರೇಗ ಶಾಂತಕ್ಕ ಪ್ರೀತಿ ಅಕ್ಕ ಇಜ್ಜೆರ ಆಕೆನೊಂದುಲ್ಲೇರು ಮಂಜುಳ ಹಾಯ್ ಪನೊಂದುಲ್ಲೇರು ಲೈಕ್ ಪನೊಂದುಲ್ಲೇರು ಮಂಜು ಸಿಸ್ ಥ್ಯಾಂಕ್ ಯು ಮಂಜುಳ ಚಾಂಡಕ್ಕೇನೊಂದುಲ್ಲೇರು ಚಾ ಪರಿಹರ ದಾದ ತಿಂಡಿ ಎಂಕಿ ಚಪಾತಿ ಮಂಜು ಸಿಸ್ ಮಂಜುಳ ಬಂದು ಪುದರ್ ಪನ್ಪಿನುಂಡತೆ ನಮ್ಮ ಫುಲ್ಲು ಪುದರ್ ಇರೇನು ಪನ್ಪಿನಿ ಹೇಮಂತೆ ಅದೇ ಎಂಕ್ ಬೇಗ ಅಡಿಗೆ ಮಲ್ಪರೆ ಉಂಡು ಆವಾವ್ ಮಲ್ಪಲೆ ಎಂಕುಲ ಬರ್ಪರಪ್ಪ ಹಾಯ್ ಅಂತ ಹೇಳ್ತಾ ಇದ್ದಾರೆ PHU ಇದೆಂತ ನೇಮ್ ಅಂತ ಗೊತ್ತಾಗೋದಿಲ್ಲ ಮನೆ ದುರ್ಗಸಿಸ್ ನಾನು ರಾಕ್ಷಸಿಸ್ ಅವರ ಜೊತೆಗೆ ತುಂಬ ತಮಾಷೆ ಮಾಡ್ತಾ ಇರ್ತೇನೆ ಯಾಕೆ ಅಂದರೆ ರಾಕ್ಷಸಿಸ್ ಮೈ ಗುಡ್ ಫ್ರೆಂಡ್ ಇನ್ ವೈಟಿ ಅಂತೇಳಿ ಹೌದೌದು ಆರು ಬರ್ಪೇರಿ ಏಮಂತ ಉಂತುಲೆ ಪನೊಂದುಲೆ ಅಂದನ್ನು ಉಂತುಲೆ ಏಮಂತ ಪೋಚಿ ಸೂಪರ್ ಸಪೋರ್ಟ್ ಉಳ್ಳೆ ರಾಯ್ ರಾಕ್ಷಸಿಸ್ ಹಾಯ್ ಮಂಜು ಸಿಸ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ ಹೇಮಂತ್ ಬ್ರೋ ಚಾಂಡ್ ಈನ ಚಾ ಪರಿಯರ ಲೈವ್ಗೆ ಬಂದವರು ಅದೊಂದು ಲೈಕ್ ಕೊಡಿ ಆಯ್ತಾ ಸಬ್ಬಾಗದಿದ್ದರು ಸಬ್ಬಾಗಿ ಸಪೋರ್ಟಲ್ಲಿದ್ದಾರೆ ಗುಡ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಸೇಮಿಗೆ ಶಾಂತಿ ಅಕ್ಕ ಮನೊಂದು ಜಗ್ಗಣ್ಣೆ ರಾಕ್ಷಸಿಸ್ ಸಪೋರ್ಟು ಶ್ರೀಧರ್ ಬ್ರೋ ಸಪೋರ್ಟು ಮಂಜುಳ ಅಕ್ಕಡ ಒಲ್ಪ ಊರು ಆರ್ನ ಒಂದು ಸುರತ್ಕಲ್ ಶಾಂತಿ ಸಪೋರ್ಟ್ ಯಾನು ಪೋಪುನು ಒಡೆ ಪೋಪುನು ಉಂತ್ಯಾರಾಣಿತ್ತೆ ಮೀನು ಉಂಡು ಸಿಸ್ ಇತ್ತ ಸ್ಟಾರ್ಟ್ ಮಲ್ಪುನು ಅಂದೆ ಎಂಕ್ಲ ಮೀನುಂಡಿಯೇ ಡಿಸ್ಕೋ ಮೀನುಂಡು ಎಂಕ್ ಆಯ್ತಾ ತೂರ್ಣ ಫ್ರೈ ಜನದಾಲ ಮಲ್ಪೊಡು ಮಸಾಲ ಫ್ರೈ ಎಂಚಿನ ಮಲ್ಪೊಡು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆಂಡ್ ಏರ್ಲ ಮಂಜುಳ ಲೆಪ್ಪುನ ಇಜ್ಜಿ ಸಂಗೀಸಿಸ್ ಮಾತ ಮಂಜುವೆ ಪನ್ ನಂದು ಮಂಜುಳ ಲೆಪ್ಪುನ ಖುಷಿ ಆಪಡು ದುಮ್ಮದ ಪಿಚ್ಚದ ಮಂಜುಳ ಎತ್ತಿರತ್ತೆ ಅಂಚ ಮಂಜುಳನ ಮೋನೆ ಬರ್ಪುಡು ಇಂಕ್ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಹೇಮಂತ್ ಬಾಯ್ ಬಂದಿಲ್ಲ ಬಾಯ್ ಹೇಮಂತ್ ಥ್ಯಾಂಕ್ ಯು ಸೋ ಮಚ್ ಕುಲ್ಲು ಜರತ್ತೆ ಓಕೆ ಥ್ಯಾಂಕ್ ಯು ಹೇಮಂತ್ ಬಾಯ್ ಬೇಲೆ ಉಂಡು ವಾವ್ ಗುಡ್ ಮಾರ್ನಿಂಗ್ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಮಂಜು ಸಿಸ್ ಶಾಂತ ಸಿಸ್ ಸಪೋರ್ಟ್ ಉಳ್ಳೇರು ಮತ್ತು ಶ್ರೀಧರ್ ಬ್ರೋ ಸಪೋರ್ಟು ಕ್ಯಾಟ್ರಿಂಗ್ ಕೋಡೆ ಇತ್ತು ನಂದು ಇತ್ತು ಕೋಡೆ ಇತ್ತು ನೇಮಂತ ಕ್ಯಾಟ್ರಿಂಗ್ ಪಾರ್ಥ ಅವ್ರು ಬಂದರು ಹಾಯ್ ಅಕ್ಕ ಅಂತ ಹೇಳಿದ್ದಾರೆ ಹಾಯ್ ಪಾರ್ಥ ವೆಲ್ಕಮ್ ಪಾರ್ಥ ಅವರೇ ಕಾಫಿ ಆಯಿತಾ ಟೀ ಆಯಿತಾ ತಿಂಡಿ ಆಯಿತಾ ಸೂರ್ಯ ಅಲ್ಲ ಪಾರ್ಥ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ವಾವ್ ಡಿಸ್ಕೋ ಮೀನು ಅಂದಿ ಡಿಸ್ಕೋ ಮೀನು ಉಂಡು ಡಿಸ್ಕೋ ಮೀನು ಮಸ್ತ್ ಲೈಕ್ ಅಪ್ನಿಂಗ್ ಡಿಸ್ಕೋ ಮೀನು ಮುರ್ಮೀನು ಪೂರ ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯಿತಾ ಯಾರೆಲ್ಲ ಲೈಕ್ ಕೊಡಲಿಲ್ಲ ಒಂದೊಂದು ಲೈಕ್ ಕೊಡಿ ಸಬ್ಬಾಗದಿರೋ ಸಬ್ಬಾಗಿ ಪಾರ್ಥ ಅವ್ರು ಲೈಕ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ರಾಕ್ಷಸಿಸ್ ಕೂ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ ಹೇಮಂತ್ ಬ್ರೋ ಚಾ ಪರಿಯರ ಅಂತ ಕೇಳ್ತಾ ಇದ್ದಾರೆ ಮಂಜು ಸಿಸ್ ಅಕ್ಕ ಅಂತ ಹಾರ್ಟ್ ಕೊಡ್ತಾ ಇದ್ದಾರೆ ಪಾರ್ಥ ಅವರು ಥ್ಯಾಂಕ್ ಯು ಶಾನ್ಸಿಸ್ ಸೂಪರ್ ಅಂತ ಸಪೋರ್ಟಲ್ಲಿದ್ದಾರೆ ಹೆಂಗೆ ಇತ್ತಣಿ ಕ್ಯಾಟ್ರಿಂಗ್ ಕೋಡೆ ಎಂಗ್ಲೇಲಿ ಇತ್ತನಿಗೆ ಕ್ಯಾಟ್ರಿಂಗ್ ಕೋಡೆ ಬಯ್ಯ ಗೊಂತೆತ್ತನು ಸೂಪರ್ ಸಪೋರ್ಟಲ್ಲಿದ್ದಾರೆ ಶಾನ್ಸಿಸ್ ಸಪೋರ್ಟು ಸೂಪರ್ ಸಪೋರ್ಟಲ್ಲಿದ್ದಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಶ್ರೀಧರ್ ಬ್ರೋ ಸಪೋರ್ಟು ಥ್ಯಾಂಕ್ ಯು ಹೇಮಂತ್ ಚಾಂಡ್ ಮಂಜುಳ ಅಕ್ಕ ಪನಂದೊಲ್ಲೇರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಹೇಮಂತ್ ಒಲ್ಪ ಕ್ಯಾಟ್ರಿಂಗ್ ಕುಡ್ಲನೆ ಉಡುಪಿ ಹೇಮಂತ್ ವಿಟ್ಲ ಹೇಮಂತಿನ ಕ್ಯಾಟ್ರಿಂಗ್ ವಿಟ್ಲ ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟಲ್ಲಿದ್ದಾರೆ ಶಾಂತಿ ಸಿಸ್ ಕೂಡ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಮಂಜೇಶ್ವರ ಕೋಡೆ ಕ್ಯಾಟ್ರಿಂಗ್ ಮಂಜೇಶ್ವರ ಅಡುಗೆ ಕೋಡೆ ಆನ್ ಉಳ್ಳೆ ದುರ್ಗಸಿಸ್ ಓಕೆ ಶ್ರೀಧರ್ ಬ್ರೋ ಓಕೆ ರಾಕ್ಷಸಿಸ್ ಸಪೋರ್ಟ್ ಉಳ್ಳೆ ಥ್ಯಾಂಕ್ ಯು ರಾಕ್ಷಸಿಸ್ ಶಾಂತಸಿಸ್ ಸಪೋರ್ಟ್ ಥ್ಯಾಂಕ್ ಯು ಚಿನ್ನದಂತ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಓಕೆ ಮಾಡಿ ಶ್ರೀಧರ್ ಬ್ರೋ ಬ್ರೇಕ್ಫಾಸ್ಟ್ ಮಾಡಿ ಮದಿಮೇದ ಕೋಡೆ ಕ್ರಿಶ್ಚಿಯನ್ದ ಪನೊಂದುಲ್ಲೇರು ಗೌಜಿ ಇಪ್ಪುಡು ಅದೇ ಕ್ರಿಶ್ಚಿಯನ್ದ ಕಲ್ನ ಐಟಮ್ ಪೂರ ಜಾಸ್ತಿ ಇಪ್ಪುಡು ಅದೇ ಕ್ರಿಶ್ಚಿಯನ್ದ ಕಲ್ನ ಯಾನ್ ಈ ವಾರ ಬ್ಯುಸಿ ಆವೆ ಓಕೆ ರಾಕ್ಷಸಿಸ್ ಓಕೆ ಮಲ್ಲಿಜ್ಜಿ ಇರ್ ಬೇಲೆ ಮಲ್ಪಲೆ ಅವೇ ಬೇಲೆ ಉಂಡು ಪಂಡರತಿ ಇಲ್ಲದ ಅವೇ ಸೂರ್ಯ ಅವರು ಬಂದರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಅಕ್ಕ ಲೈಕ್ ಅಂತ ಹೇಳ್ತಾ ಇದೆ ಥ್ಯಾಂಕ್ ಯು ಸೂರ್ಯ ಥ್ಯಾಂಕ್ ಯು ಸೂರ್ಯ ಪಾರ್ಥ ಕೂಡ ನೀನೇ ಅಲ್ವಾ ಸೂಪರ್ ಹರೀಶ್ ಅವರು ಬಂದರು ಹಾಯ್ ಹರೀಶ್ ವೆಲ್ಕಮ್ ಚಾ ಪರಿಯರ ತಿಂಡರ ದಾದ ತಿಂಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸೂರ್ಯ ಅವರು ಶಾಂತಿ ಸಪೋರ್ಟು ದೀಪ ಅವರು ಬಂದರು ಕುಡ್ಲನ ಅಂದಂದು ಕುಡ್ಲ ದೀಪ ಸಿಸ್ ಇರು ಕುಡ್ಲನ ಚಾಪರ್ಯರ ತಿಂಡರ ದಾದ ತಿಂಡಿ ಇನ್ನ ಚಾನಲ್ ಉಂಡ ದೀಪ ಸಿಸ್ ಚಾನಲ್ ಇತ್ತನೆ ಎನ್ನ ವೀಡಿಯೋ ಗೊಂಜಿ ಪೋದು ಕಮೆಂಟ್ ಮಾಡ್ಲೇವೆ ಸಬ್ಬಾತು ಜಿರ ಸಬ್ಬಾ ಲಿಂಕ್
ಇವಾಗ ಕೊಂಚ ಲೈಕ್ ಕೊಡ್ಲಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡ್ಲಿ. ಸೂರ್ಯ ಅವ್ರು ಸಪೋರ್ಟಲ್ಲಿ ಇದ್ದಾರೆ, ನಾನೇ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ಕಾಲೇಜ್ ಇಲ್ವಾ ಸೂರ್ಯ? ಗುಡ್ ಅಂತ ಹೇಳಿದೆ. ದೀಪು ಏರು, ದೀಪು ಇತ್ತೆ ಬರ್ತೀರಿ ಬಸ್ಸತ್ಕೇನ್ಗ ಶಾನ್ಸಿ ಸಪೋರ್ಟ್ ಉಳ್ಳೇರು. ಮತ್ತೆ ನಮ್ಮ ಸೂರ್ಯ ಸಪೋರ್ಟು ಮಾತ ಬೋರ್ಡು ಏಮಂತ ಅಂದಂದು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಜನರೇ ಬೇಗ ಬಂದು ನಮ್ಮ ಸಂಗೀತ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಹಕರಿಸಿ. ಹೌದೌದು, ಎಲ್ಲರೂ ಲೈಕ್ ಕೊಡಿ, ಲೈಕ್ ಕೊಡೋದು ಸುಮ್ಮನೆ ಹೋಗ್ಬಿಡಿ ಆಯ್ತಾ, ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಸೂರ್ಯ. ದೀಪ ಹಾಯ್ ಅಂತ ಹೇಳಿದೆ. ದೀಪ ಸಿಸ್ ಪೋಯಿರಾ ಅಂದಿಯೇ, ರಾಕ್ಷಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ದೀಪ ಸಿಸ್ ಪೋಯಿರ್, ಕಾಲೇಜ್ ಹತ್ರ ಇದ್ದೀನಿ ಅಕ್ಕ. ಓಕೆ ಓಕೆ ಸೂರ್ಯ, ಕಾಲೇಜ್ಗೆ ಹೋಗು, ಓದು, ಒಳ್ಳೆ ಆಫೀಸರ್ ಆಗು. ರಾಕ್ಷಸಿಸ್ ಸಪೋರ್ಟಲ್ಲಿದ್ದಾರೆ. ಅವು ಏರು ದೀಪ, ದೀಪನೇ ದೀಪ ಒಂಜೇ ಮೆಸೇಜ್ ಪಾಡ್ನಿ. ದೀಪ ದೀಪ ಒಂಜೇ ಮೆಸೇಜ್ ಪಾಡು ಕುಡ್ಲ ನಂದಕ್ಕೆ ಎಂದಕ್ಕೂ ಹೋಯ್ರು ಆರು ಕುಡ್ಲದಾರೆ ತೋಜೋಡು. ರಾಕ್ಷಸಿಸ್ ಸಪೋರ್ಟ್ ಗುರ್ತ ಉಂಡೆ ಏಮಂತಾರ್ನ, ಗುರ್ತೊಂಡೆ ಏಮಂತ ದೀಪನ பொண்ண தீபா பண்ணிப்பிடிக்க யாரு ரப்ப ஏறவுக்கே நாடு சாந்தತೀಸ್ ದೀಪಾ ಬಕ್ಕ ರೂಪ ಅಂಜಪುರ ಮತ್ತು ರಪ್ಪ ಕೇನು. ರಮ್ಯ ಸಿಸ್ ಲೈವ್ ಇದೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ರಮ್ಯ ಸಿಸ್ ಯಾರು? ರಮ್ಯ ಸಿಸ್ ಯಾರು? ರಕ್ಷಸಿಸ್ಸ ದೀಪ ಪೋಪುನ ದೀಪ ಇಜ್ಜಿ ಒಂಜೇ ದೀಪ ಒಂಜೇ ಮೆಸೇಜ್ ಮಾಡಿ ಖಾಲಿ. ಶ್ರೀ ಬ್ರೋ ತಿಂಡಿ ತತ್ತದ ಬೈದಿನ ಅಂದೋಲ್ಲ. ಶ್ರೀ ಬ್ರೋ ತಿಂಡಿ ತಿಂದ್ರಾ ಅಂತ ಹೇಳ್ತಾ ಇದ್ದಾರೆ. ಬೊಕ್ಕ ದಾಯಿಗೆ ಪಾತೇನು ಏಮಂತ ಪೋಪುನ್ಗೆ ದೀಪ ಪೋಪುನ ದೀಪ ಪೋಣು ಮಂಗಲಕ ಮಲ್ಪುಣ್ ದುರ್ಗಕ್ಕೆ ಯಾರು ಮಂಗಲಕ ಖಂಡಿತ ಮಲ್ಪುಜಿ ಏಮಂತ ಈರೆ ಮಂಗಲಕ ಮಲ್ಪುಣ್. ಹೌದು, ಒಂದು ಹಾಡು ಹೇಳಿ ಸಂಗೀಸಿಸ್. ಓ ಹಾಡು ಪಣ್ಣು ఎవರ ನೆನೆಪ್ಲ ಪುಜಿ ಹಾಡು ರಪ್ಪ ಹಾಡು ಪಂಡ್ರೆ ಓ ನೆನಪ ಎರಡು ಲೈನ್ ಪಾಡ್ಲೇ ಇರಂಡಲ್ಲ. ಎನ್ನ ಮಾತ ವಿದಯ ಪೋ ಪನ್ಪುಣ್ ದುರ್ಗಾ ಅಕ್ಕ ಎನ್ನ ಮಾತ ದಾದಿ ಹೇಮಂತ್ರ ದಾದ ಫ್ರೀ ಆಗುವಾಗ ಮಾಡುದು ಫುಲ್ ಬ್ಯುಸಿ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ಒಂದು ಪದ್ಯತೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಬಲು ಚಂದ, ಕನ್ನಡ ನುಡಿಯೇ ಶ್ರೀಗಂಧ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಎಂಚಿನ ವಿದಾಯ ಸಿಸ್ ಗೊತ್ತುಜ್ಜಿ, ಅವು ವಿದಾಯ ಏರಾಗ್ಲಿ ಹೆಂಗೆ ಗೊತ್ತುಜ್ಜಿ. ಎನ್ನ ವಿಷಯ ಮಾತ ಬಂದು ಯಾಂದ ಆದ ಬಂಡೆ ಶಾಂತ ಸಿಸ್ ಯಾಂದ ಆಲ ಬಂತುಜ್ಜಿ. ಶಾಂತಿ ಸೂಪರ್ ಬಂದು ಶಾಂತಕ್ಕ ಹಾಯ್ ಬರೋದಿಲ್ಲ. ಹರೀಶ್ ಬ್ರೋ ಮಂಜು ಸಿಸ್ ನಲ್ತೊಂದಿಲ್ಲ ಅವ್ರ ಅಡ್ಡೇರಿ ಮಂಜು ಸಿಸ್ ನಲಿಪುನಾಗ ಮೆಸೇಜ್ ಮಿಸ್ ಆಂಡೆ ಇಂಕ ಅಂಚನ ಮಲ್ಲೇಜಿ ಮಲ್ಲೇಜಿ ಗುಲೇಜ್ ಮಲ್ಪ ಚಾಂಡೆ. ಹರೀಶ್ ಬ್ರೋ ಪನದುಲೇರು ಬನ್ನಿ ಬನ್ನಿ ಜನರೇ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಬ್ರೋ. ಮಂಜುಳ ಸಿಸ್ ಅಲ್ಲೇ ಮಂಜು ಸಿಸ್ ಎಂಕಲ ಮಂಜುಳ ಸಿಸ್ ಬರ್ತಾನೆ. ಮಂಜು ಸಿಸ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಐಕ್ ಮರಳು ಸಿಸ್ ಅಂದು ಏನಂದು ಗೊತ್ತಾ ಜಾರ. ಬನ್ನಿ ಬನ್ನಿ ಜನರೇ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಂಜುಳಾ ಪಣ್ಣಗ ಬೆಸುಗಿ ಬೆಸುಗಿ ಜೀವನವೆಲ್ಲ ಸುಂದರ ಬೆಸುಗಿ ಬೆಸುಗಿ ಅವು ಪದಿನೇ ಬರ್ಪುಡು. ಶಾಂತಿ ಅಕ್ಕ ಉಂಡರೆ ಏಕೇನೊಂದುಲ್ಲೇರು ಜಗ್ಗಣ್ಣೆ ನಲಿಪುಗ ಸೈಡ್ ರಡ್ಡು ಜನ ಲೈಫ್ ಉಡಿದು ನಲಿಪುಗ ನಲಿಪುಗ ಅವು ನಲಿಪುಗ ಅವು ಪದ್ಯ ಗೊತ್ತಲೇ. ಪ್ರೇಮನಾತೆ ಪಾಸ್ ಆತೆ ಮಲ್ಲ ಕ್ಲಾಸ್ ಪೊರ್ಲು ಕನಾತೆ ಬಂಜಾರ ತೆಲ್ತೆ ಆಯ್ತಾ ಖುಷಿಡು ಇತ್ತೆ ಮಾತಾ ನಲಿಪೋಗ ಇತ್ತೆ ನಲಿಪೋಗ 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 ಇತ್ತೆ ಫುಲ್ ಲಿರಿಕ್ಸ್ ಬರ್ಪುಜಿ ಪದ್ದೆಡ್ಡು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಮಂಜು ಸಿಸ್ ಸಪೋರ್ಟು ಮಂಜುಳಕ್ಕ ಜೆಪ್ಪುವಿರ ಇತ್ತೆ ಅಂದನ್ ಜೆಪ್ಪುವಿರಾರು. ದುರ್ಗಕ್ಕನ ಸಾಂಗ್ ಮನದುಲ್ಲೇರು ಆರು ಜೆಪ್ಪುಜಿರ ಆರು ನಲಿಪ್ಪುವಿರು ಮಂಜು ಸಿಸ್ ಸಾಂಗ್ ಇರೇಗೆಡ್ಡೆ ಆಪು ಜೇಮಂತ್
ஏமந்த் ಬಂದು ಕನ್ನಡಕದಿತ್ತು ಓದುಲ್ಲೇರು ಮಂಜು ಸಿಸ್ ಅಂದ ಏಮಂತ್ ಪೊಣ್ಣನ ವಿಷಯ ಬೇಗ ಮೆಸೇಜ್ ಮಲ್ಪೋರತ್ತ ಅಂದಿ ಮಂಗಳ ಕಮಲ್ ಮಂಗ ಏಮಂತ್ ಮಂಜು ಮೇಡಮ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಬ್ರೋ. ಪದ್ಯದ ನಡುಟು ದಾದ ನಿಂಗಿನಿ ಸಂಗೀತ ಅವು ಅರ್ಧ ನಿಂಗುಣಿಯೇ ಅದಾದ ಗೊತ್ತ ಲಿರಿಕ್ಸ್ ಬರ್ಪು ಜತೆ ಲಿರಿಕ್ಸ್ ಬನ್ನಾಗ ಅಂಚ ನಿಂಗುನ ಅಂಚ ಲಿರಿಕ್ಸ್ ಬನ್ನಾಗ ಅರ್ಧ ಚೂರು ಮೌನ ಆಪಿ ನಾವು ಬಕೊಂಡದೆ ಲಿರಿಕ್ಸ್ ಪನ್ಪೆ ನಾವು ತಪ್ಪಾದುಪ್ಪುಣು ಕೆಲವು ಗೊತ್ತಾಣೆ ಐಕ ಇಂಚ ಪಂಡ್ರೇಟ್ ಆಪ್ ನಾನು ಒತ್ತೇನೆ ಇನ್ನಾಲ ಪಂದನಲ್ಲಿ ಇಪ್ಪು ಹೆಚ್ಚ. ರಾಜೇಶ್ ಅವರೇ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ರಕ್ಷಸಿಸ್ ಗೊಡ್ಡು ಪನೊಂದುಲ್ಲೇರು. ಲಿರಿಕ್ಸ್ ಬೈಜಿಡವೆ ನಿಂಗುಂಡು ನಮ್ಮ ಲಿರಿಕ್ಸ್ ಅಂಚ. ಜಗು ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ ಮಂಜುಳಾ ಸಾವಿರ ಜನುಮವೇ ಬರಲಿ ಬೇಡುವುದೊಂದೇ ನನ್ನವಳಾಗಿರು ನೀನು ಎನ್ನುವುದೊಂದೇ. ಓಹೋ ನೀ ಕಡಲಾದರೆ ನಾನದಿಯಾಗುವೆ ಓಡುವ ನಿನ್ನ ನೋಡಿ ನೋಡಿ ಬಕ್ಕಲ ಬರ್ಪುಜಿ ಇರಗ ಹೆಂಚಿಗೆ ಏಮಂತ್ರ ಮಲ್ಟಿಗೆ ಪಾಡೋಡು ಮಾರ್ರೆ ರಾಧೆ ಏಮಂತೀರ್ನಾ. ರಾಜೇಶ್ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಎಂತ ಯೋಚನೆ ಮಾಡುದು. ಓ ರಂಜಿತ್ ಬರ್ತೀರ ಆಯ್ ರಂಜಿತ್ ಎಂಚೊಲ್ಲರಿಯೇ ಏತು ದಿನೋಡ್ದು ಬಕ್ಕ ಒಡೆಪೋತೀನಿ ರಂಜಿತೀರು ಎಂಚೋಲ್ಲರು ಸಂಗೀತ ಅನಶರ್ಲೆ ಈರೆಂಚೋಲ್ಲರು ಭಾರಿ ಅಪರೂಪ ಆತಾರು. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಸೂಪರ್ ಸಾವಿರ ಜನ್ಮವೇ ಅಂತ ಹೇಳ್ತಾ ಇದ್ದಾರೆ. ದಾದೆ ಆಲೋಚನೆ ಮಲ್ತು ಒಂದು ಉಲ್ಲರು ದಾದಜ್ಜಿ ಯಾಂತ ರಂಜಿತೆ ನಮ್ಮ ರಂಜಿತ ಅಂದೇನು ಕಡಲು ಯಾರ ನದಿ ಯಾರ ನನಗೆ ಗೊತ್ತಿಲ್ಲ ಮಾರ ರಾಜೇಶ್ ಅವರೇ ನೀವೇ ಒಂದು ಹೆಸರಿಡಿ ಕಡಲಿಗೆ ಮತ್ತೆ ನದಿಗೆ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿ ಚಾಪರಿಯರ ದಾಡ್ತೀನಿ ಹಿಂಗೆ ದೋಸೆ ಇರೇದಾದೆ ಚಾಪರಿಯರ ದಾದ ತಿಂಡಿ. ಶಾಂತಕ್ಕ ರಂಜಿತ್ ಬೊಕ್ಕ ಪನೋಡು ರಂಜಿತ್ ಈರು ಪನೋಡು ಒಡೆಪೋದಿತ್ತಾರೆ ಆದ ವಿಷಯ ಮಾತಕೇನು ರಂಜಿತ್ ಇಜ್ಜೇರು ಹೇಮಂತ್ ಎನ್ನ ಲೈವ್ಗೆ ಬರ್ಪುಜರೆ ಸಂಗೀಸಿಸ್ ಹೇಮಂತ್ ಮಂಜು ಸಿಸ್ನ ಲೈವ್ ಪೋಪುಜರೆ ಇರು ಪೋಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ತಿಂಡಿ ಆಯ್ತಾ ಮೇಡಮ್ ಅಂತ ಕೇಳ್ತಾರೆ. ಆಗಿದೆ. ಶ್ರೀಧರ್ ಬ್ರೋ ಸಪೋರ್ಟು. ರಾಜೇಶ್ ಅವ್ರು ನಗ್ತಾ ಇದ್ದಾರೆ. ಇತ್ತೆ ಓಲುಲ್ಲಾರು ಇಲ್ಲಡುಲ್ಲಾನು ಎನ್ನೆಲ್ಲಡುಲ್ಲ ದೈ ಮಂಜುಳಕ್ಕ ವರ್ಕ್ ಇಜ್ಜ ಅರೆ ಯಾರು ಇಲ್ಲಡೆ ಮಾರೆ ವರ್ಕ್ ಹೆಂಚಿನ ವರ್ಕ್ ಕಾಟಿಲ್ ಮಲ್ಪುಣ ನೆಂಗ್ಲೆ ಪುರ ವರ್ಕ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ತಿಂಡಿ ಆಯಿತು ರಾಜೇಶ್ ಅವರೇ ನೀವು ಚಾ ಕುಡಿದ್ರಾ ಅಂತ ಕೇಳ್ತಾ ಇದ್ದಾರೆ ಮಂಜು ಸಿಸ್. ನವೀನ್ ಬ್ರೋ ಗುಡ್ ಮಾರ್ನಿಂಗ್ ರಂಜಿತ್ ಬ್ರೋ ಪಣೊಂದುಲ್ಲೆ ರಂದಿಯೇರಲೆ ರಂಜಿತ್ ಬ್ರೋ ಬೈದೇರು ಕೋಡೆ ಇರ್ನಲ್ಲ ಇವು ಬೈದೇರು ಪಣರತೆ ಒಂದು ಪಾಡ್ದಿತ್ತಾರತೆ ಪೋಸ್ಟ್ ಪಾಡ್ದಿತ್ತಾರತೆ. ಸೂಪರ್ ಸಪೋರ್ಟ್ ಉಳ್ಳೇರು ಯಾನು ಬರ್ಪೆ ಮಂಜುಳ ಅಕ್ಕ ಒಟ್ಟಿಗೆ ಪಣೊಂದುಲ್ಲೇರು ಈ ಬತ್ತಂಡ ಮೆಲ್ಲ ಅಂಚ ತುಳುಟು ಪಲ್ಲೆ ಸಾಂಗ್ ಈ ಬತ್ತಂಡ ಮೆಲ್ಲ ಅಂಚ ತುಳುಟು ಪಂದೆ ಅವ್ವ ಬರ್ಪುಜಿ ಈ ಬತ್ತಂಡ ಮೆಲ್ಲನೆ ಬರ್ಪುಜಿ. ಸೂಪರ್ ಸಪೋರ್ಟು ಎಂಕ್ ವರ್ಕ್ ಇಪ್ಪುನಾಗ ಇಜ್ಜಿ ಪನೊಂದುಲ್ಲೇರು ಅರೆಗ್ ವರ್ಕ್ ಮಲ್ಲ ವರ್ಕ್ ಮಾರ್ರೆ ಅವು ಮಂಜು ಸಿಸ್ ವರ್ಕ್ ಉಪ್ಪುನಾಗ ಬರ್ಪುಜಿ ರೊಡೆಲ. ಸೂಪರ್ ಸಪೋರ್ಟ್ ಉಳ್ಳೇರು ಶ್ರೀಧರ್ ಬ್ರೋ ಚಾ ಕುಡಿದ ಆಯ್ತು ಅಂತ ಹೇಳ್ತಾರೆ ರಾಜೇಶ್ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಎಲ್ಲರೂ ಕೂಡ. ನಾನಾ ಎಲ್ಲೇ ಬರ್ಪೆ ಬಾಯ್ ಹೇಮಂತ್ ಥ್ಯಾಂಕ್ ಯು ಸೋ ಮಚ್ ಅವೇ ಅಂದು ಸಂಗಿ ಎಂಕ್ಲಿಗೆ ಫುಲ್ಲು ವರ್ಕ್ ಹೇಮಂತ್ ಬ್ರೋ ಅಂದು ಎಂಕ್ಲಿಗೆ ಫುಲ್ಲು ವರ್ಕ್ ಎಂಕ್ಲಿಗೆ ಏನು ರಜೆ ಕೊರ್ಪೇರು ಪನ್ಲೆ ಎಂಗಲ್ಲ ಹೌಸ್ ವೈಫ್ ನಕ್ಲಿಗೆ ಇಡೀ ದಿನ ಬೇಲೆನೆ ರಜೆ ಬಂದಿಜ್ಜಿ ಎಂಕ್ಲಿಗೆ ನಿಕ್ಲಿಗೆ ಒಂಜಿ ಗೌರ್ಮೆಂಟ್ ರಜೆ ಅವು ರಜೆ ಒಂದು ರಜೆ ಪೂರ ಉಂಡು ಎಂಕ್ಲಿಗೆ ದಾದ ರಜೆ ಉಂಡು ದಾಲ ರಜೆ ಇಜ್ಜಿ. ರಂಜಿತ್ ತೆಲ್ತೊಂದುಲ್ಲೇರು ಸೂಪರ್ ಸಪೋರ್ಟ್ ಉಳ್ಳೇರು ಶ್ರೀಧರ್ ಬ್ರೋ. ಮೇಡಮ್ ಇವತ್ತು ಲೈವ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ರಾಜೇಶ್ ಅವರು. ಮಂಜು ಸಿಸ್ ಲೈವ್ ಮಲ್ಪೋರಾ ಶ್ರೀಧರ್ ಬ್ರೋ ಸಪೋರ್ಟ್ ಉಳ್ಳೇರು ನೆಟ್ ಖಾಲಿ ಅಂದಂದು ಇರಿಗೆ ಎನ್ನ ಲೈವ್ಗೆ ಬನ್ನಗೊಂಡತೆ ಮತ್ತು ನೆಟ್ ಖಾಲಿ ಆಪಿ ನೀರ್ನ ಐದು ಸರಿ ಪುಂಡು ರಾತ್ರಿ ಪೂರ ನೆಟ್ ಅದೇ. ಕೇರಳ ಸಿಸ್ ಬಂದರು ಹಾಯ್ ಕೇರಳ ಸಿಸ್ ವೆಲ್ಕಮ್. ಕೇರಳ ಸಿಸ್ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ನಿಮ್ಮದು. ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ ಹಾಯ್ ಕೇರಳ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ನೋಡಬೇಕು ಮಾಡುವ ಅಂದಾಜು ಉಂಟು ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ ಕೋಡೆ ಲೈವ್ ಮಲ್ದಾರ ಲೈವು ಎಷ್ಟು ಹೊತ್ತಿಗೆ ಅಂತ ಕೇಳ್ತಾ ಇದ್ದಾರೆ ರಾಜೇಶ್ ಅವರು. ಶ್ರೀಧರ್ ಬ್ರೋ ಸಪೋರ್ಟು ಎನ್ನ ಲವ್ವರ್ ಇಜ್ಜಲ್ ಒಡೆ ಪೋತಾಲೆ ಏಮಂತ ಒಡೆ ಪೋತಾಲೆ ಈರು ಪೂರ ಲೈವ್ ಪೋದು ನಾಡೋಡು ಯಾನು ಪೋಪುನು ಸಪೋರ್ಟ್ ಉಳ್ಳೇರು ಶ್ರೀಧರ್ ಬ್ರೋ.
ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ಎಂದಿದೆ. ಜಗಣ್ಣ ಲೈಕ್ ಪಣ್ಣದುಲ್ಲೇರು, ಥ್ಯಾಂಕ್ ಯು ಜಗಣ್ಣ, ಥ್ಯಾಂಕ್ ಯು. ಇಜ್ಜಿ ಮಲ್ದಿಜಿ ಸಂಗೀಸಿಸ್ ಪಣ್ಣದುಲ್ಲೇರು, ಏಮಂತ ಮಂಡೆಗೆ ಹೊಡ್ಪಣ್ಣದುಲ್ಲೇರು ಶಾಂತಿಸ್. ಸರಿ, ಇನ್ನೊಮ್ಮೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಜಗ್ಗು ಮಂಜು ಅಕ್ಕ ಪನ್ನೊಂದು ನಮಸ್ತೆ ಪನ್ನೊಂದುಲ್ಲೇರು, ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಏಮಂತ ತೆಲ್ಪುಣಿ ಎಂಚಿನೇಕ ತೆಲ್ಪುಣೆ ಏಮಂತ ಎಂಕ ಶಾಂತ ಅಕ್ಕ ಪಂಡ ಪ್ರೀತಿ ಪನ್ನೊಂದುಲ್ಲೇರು ಅಂತ ಶಾಂತ ಅಕ್ಕ ಪಂಡ ಮಾತಿರಲಿ ಇಷ್ಟನೇ ಅವ್ರು ಮಾತೇನ ಲೈವ್ ಪೋ ಸಪೋರ್ಟ್ ಮಲ್ಪೇರು ಜ್ವರ ಇತ್ತನೆ. ಸೊ ಲೈವ್ ಮಲ್ದಿಜಿ ಲೈವ್ಡು ಕುಲ್ಲುಡ ಟೈಮ್ ಪೋಪುನನೇ ಗೊತ್ತಾಪು ಜಂದಿಯೇ ಲೈವ್ಡು ಕುಳ್ಳ ಟೈಮ್ ಪೋಪಿನೇ ಗೊತ್ತಾಪು ಜಾಣಲ ಟೈಮ್ ಅಡ್ಜಸ್ಟ್ ಮಲ್ತು ಮಲ್ಪೊಡೆ ಆಪುಣಿ ಲೈವ್ ಇಜ್ಜಿರ ಬಗ್ಗೆ ಬಾರಿ ಬಂಗ ಆಪುಡಿ ಲೈವ್ WH ಪುರ ಲೆಸ್ ಆಪು ಯಾವತ್ತು ಪೋಪುಣು ಬಂಗ ಅಂಚ ಎಂಕ ಅಕ್ಕ ಮಾತ ಏರ್ಲ ಇಜ್ಜೇರಿ ಇದಾ ಎಂಕುಲ್ ಪೂರ ಅಕ್ಕತ ಯಾನ್ ಅಕ್ಕ ಪ್ರೀತಿ ಅಕ್ಕ ಶಾಂತ ಅಕ್ಕ ಪೂರ ಅಕ್ಕತಿ ಮಾರೈತೆ ಮಂಜು ಅಕ್ಕೊಲ್ಲೇರು ಜಗ್ಗು ಬ್ರೋ ಎಂಚ ಉಳ್ಳಾರು ಪನೊಂದುಲ್ಲೇರು ಮಂಜು ಸಿಸ್ ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ ಕುಣಿದಾಡುವಾರೆ ನನ್ನಲ್ಲಿ ಒಲವನ್ನು ಚೆಲ್ಲಿ ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ. ಶಾನ್ಸಿಸ್ ತೆಲ್ತೊಂದುಲ್ಲೇರು ಏನುಂಟು ಪೂಪರಿಗೆ ಶ್ರೀಧರ್ ಬ್ರೋ ಸಪೋರ್ಟು ಜಗ್ಗು ಬ್ರೋ ಎಂಚೋಲರ್ಕೆನಂದ್ರೆ ಶಾನ್ಸಿಸ್ ತೆಲ್ತೊಂದುಲ್ಲೇರು. ನವೀನ್ ಬ್ರೋ ಹಾಯ್ ಜಗ್ಗಣ್ಣ ಪನೊಂದುಲ್ಲೇರು. ಯಾನ್ ಕಪ್ಪುಲ್ಲೆ ಮಂಜು ಅಕ್ಕ ಯಾನ್ಲ ಕಪ್ಪೆ ಜಗ್ಗಣ್ಣ ಯಾನ್ಲ ಕಪ್ಪೆ ಉಲ್ಲೆ ಕಪ್ಪು ಮಂದಿರ್ದಾಲ್ ಬೇಜಾರು ಮಲ್ಪರೆ ಬಲ್ಲಿ ಅವ ಮಂಡಿಗೆ ತಂಟು ಬಲ್ಲಿ ನಮ್ಮ ಕಪ್ಪುಲ್ಲ ನಮ್ಮ ಕಪ್ಪೆ ಆತೆ ಎನ್ನೋಳು ಆತೆ ಯಾನ್ ಒಂಜಿ ಅಕ್ಕ ಏಮಂತ ಅಂದು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಹರುಷ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ. ಕಪ್ಪು ಅಕ್ಕ ಓಲೇರು ಆರ್ಬ ಇಜ್ಜೇರಿ ಕೇರಳ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಅಕ್ಕ ಇಜ್ಜೇರು ಆರ್ನ ಇಲ್ಲಡ ಉಳ್ಳೇರ ಏಮಂತ ಪಣದಲ್ಲೇರು. ಹರೀಶ್ ಬ್ರೋ ಸಪೋರ್ಟು ಕೇರಳ ಸಿಸ್ ಸಪೋರ್ಟು ಹಾಯ್ ಶ್ರೀ ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್. ಬನ್ನಿ ಜನರೇ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹರೀಶ್ ಬ್ರೋ. ಓ ಈರು ಕಪ್ಪು ಪನ್ನಾಗ ಕ್ರಾಸ್ ಸಿಸ್ನ ನೆನೆಪಾಂಡು ಪಣದಲ್ಲಿ ಅಂದಂದು ಲೈಕ್ ಕೊಡಿ ಅಂತ ಹೇಳಿದ್ರೆ ಇಲ್ಲ ಶ್ರೀ ಅಂತ ಹೇಳ್ತಾ ಇದ್ದಾರೆ. ಶಾಂತಿಸ್ ಸೂಪರ್ ಅಂತ ಹೇಳಿದ್ರೆ ಇನ್ನು ಫೇಸ್ ಲೈವ್ ಉಂಡು ರಾತ್ರಿ ರಾತ್ರಿ 3 ಗಂಟೆ ಎಂಕುಲ್ ಜಪ್ಪೊಚ್ಚಿ ಜಗ್ಗಣ್ಣ ರಾತ್ರಿ 3 ಗಂಟೆ ಏರಿಗಿ ಎಂಕುಲ್ ಜಪ್ಪು ಅಪ್ಪಗ ಜಗ್ಗು ಬ್ರೋ 7 ಗಂಟೆ ಮಲ್ಪಲೆ ಬಯ್ಯ ಜಗ್ಗು ಬ್ರೋ. ಕಪ್ಪು ಬೊಲ್ದು ಪುರ ಶಾಶ್ವತ ಅಲ್ಲ, ಪ್ರೀತಿ ಇರಲಿ ಎಂದು ಶಾಶ್ವತ. ಹೌದೌದು. ಈಗ ಕಾಫಿ ಆಯ್ತು ಅಂತ ಹೇಳ್ತಾ ಇದ್ರೆ ನಮ್ಮ ಕೇರಳ ಸಿಸ್. ಓಕೆ ಕೇರಳ ಸಿಸ್ ಅಂತ ಹೇಳಿದ್ರೆ ಶ್ರೀಧರ್ ಬ್ರೋ ನನಗೂ ಸಹ ಕ್ರಾಸ್ಟಸಿಸ್ ನೆನಪಾಗ್ತಾ ಇದ್ದಾರೆ. ಹೌದೌದು ಕ್ರಾಸ್ಟಸಿಸ್ ಕಪ್ಪು ಅಂತ ಹೇಳುವಾಗ ಕ್ರಾಸ್ಟಸಿಸ್ ನೆನಪಾಗ್ತಾರೆ. ನಿಮ್ಮದು ಕಾಫಿ ಆಯ್ತು. ಎಲ್ಲರದ್ದು ವಿಡಿಯೋ ಎಲ್ಲ ನೋಡ್ತಾರೆ ಮತ್ತು ಸಪೋರ್ಟ್ ಕೂಡ ಮಾಡ್ತಾರೆ. ಹೈಡಲ್ಲಿ ಇದ್ದು ಸಪೋರ್ಟ್ ಮಾಡ್ತಾರೆ ಅವರು. ನಿಮ್ಮದು ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದೆ. ನಂದಾಗಿದೆ ಕೇರಳ ಸಿಸ್, ನಿಮ್ದಾಯ್ತಾ? Let's dance ಜೊತೆ Let's love ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಏನಾಯ್ತು ಗುಂಡುಗೆ ಗೊತ್ತಿಲ್ಲ ಕೇರಳ ಸಿಸ್. ಮಿತ್ತು ಉಪ್ಪೇರು ಸಿಸ್ಸಾರ ನನ್ನದು ಉಪ್ಪೇರಾರು. ನನ್ನದು ಬ್ರೇಕ್ಫಾಸ್ಟ್ ಆಯಿತು ಕೇರಳ ಸಿಸ್ ಅಂತ ಹೇಳಿದೆ. 3 ಗಂಟೆಗೆ ಏರು ಬರ್ಪುಣು ಜಗ್ಗು ಬ್ರೋ ಅವಿ 3 ಗಂಟೆ ಮಧ್ಯಾಹ್ನ ಮಲ್ಪುವರ ಪಲ್ಲೆ ಬರ್ಪ ಇಂಕೊಳು
ಪಕ್ಕ 3 ಗಂಟೆ ಗೋಲ ನಡುಟು ಎಚ್ಚರಿಕೆನ ನಾಡೋಲಿ ಜಗ್ಗಣ್ಣೆ ಉಳ್ಳೇರಾ ಅಂತ ನಿದ್ರೆದ ಕಣ್ಣು ಅಪ್ಪಗ ಮೆಸೇಜ್ ಮೀನು ಮಾತ್ರ ಓಡೇಡೆ ಹೋಗ್ಬಿಡು ಮೆಸೇಜ್. ಶಾಂತಿ ಸಪೋರ್ಟಲ್ಲಿದ್ದಾರೆ. ಏನಿಲ್ಲ ನೆನಪು ಮಾಡ್ಕೊಳ್ತಾ ಇದ್ರು ಕೇರಳ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಹೇಮಂತ್ ಬ್ರೋ ಹೂ ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ ಹೇಮಂತ್ ಹೋಯಿರ್ತೋ ಜೋಡಿಗೆ. ನಮ್ಮ ಸೋಲೋ ಫೈಟರ್ ಅವ್ರು ಬಂದರು. ಹಾಯ್ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸೋಲೋ ಅವ್ರು ಬಂದರು. ಹಾಯ್ ಸೋಲೋ, ವೆಲ್ಕಮ್. ಸೋಲೋ ಅವರೇ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ನರಸಿಂಹನವ್ರು ಬಂದರು. ಹಾಯ್ ನರಸಿಂಹ ಅವರೇ, ವೆಲ್ಕಮ್. ನರಸಿಂಹ ಅವರೇ ಒಂದು ಲೈಕ್ ಕೊಡಿ, ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ? ಲೈಕ್ ಕೊಡಿದವ್ರು ಲೈಕ್ ಕೊಡಿ. ಓಕೆ ಯಾನ್ ಅಗಪ್ಪುವೆ. ಓಕೆ ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬರ್ತದೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿದ್ದು ಥ್ಯಾಂಕ್ ಯು. ಚಿಂಪಾಂಜಿ ಬರುತ್ತೆ ಬಿಡು. ಯಾರು ಕೇರಳ ಸಿಸ್? ಬಯ್ಯ ಬಲೆ ಮಾತೆಲ್ಲ ಇನ್ನು ಉಂಡೆ ಲೈವ್. ಓಕೆ ನರಸಿಂಹ ಅವರೇ ನೀವು ನನಗೆ ಸಬ್ಬಾಗದಿದ್ರೆ ಒಂದು ಸಬ್ಬಾಗಿ ಲೈಕ್ ಕೊಡದಿದ್ರೆ ಲೈಕ್ ಕೊಡಿ. ಗುಂಡಮ್ಮ ಅನ್ನೋದು ಕ್ರಾಷ್ಟ ಸಿಸ್ ಅವರಿಗೆ, ದುರ್ಗಾ ಸಿಸ್. ಹೌದೌದು. ಹೌದೌದು, ಸರಿ ಗುಂಡಮ್ಮ ಅಲ್ಲ, ಸರಿ ಅವರಿಗೆ ಹೇಳೋದು, ಕ್ರಾಷ್ಟ ಸಿಸ್ಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸೋಲೋ ಅವರೇ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಸಿನಿಮಾ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್. ಯಾರು ಸೋಲೋ ಇವರ ಕ್ರಾಷ್ಟ ಸಿಸ್ಸ? ಅವರು ಇದರಲ್ಲಿ ಇದ್ದಾರಂತೆ ಟೀಸರಲ್ಲಿ. ಯಾರು ಯಾವುದು ಜೈ ಇದರಲ್ಲಿ ನಾನು ನೋಡಲಿಲ್ಲ, ನೋಡಬೇಕು. ಪರವಾಗಿಲ್ಲ, ನಮ್ಮ ಒಬ್ಬರು ಯೂಟ್ಯೂಬರ್ ಆದರೂ ಒಂದು ಸಿನಿಮಾದಲ್ಲಿ ಇದ್ದಾರಲ್ಲ. ಹೌದಲ್ಲ, ಖುಷಿ ಆಗ್ತದೆ ಕೇಳುವಾಗೆಲ್ಲ. ಕೇರಳ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಕೇರಳ ಸಿಸ್, ಥ್ಯಾಂಕ್ ಯು. ಕನಸೋಯಿದು ನನಸೋಯಿದು ನನ್ನೆದೆಯಲ್ಲಿ ಬಂದ ಮೊದಲ ಸಿಂಚನ. ಸಂಗೀಸಿಸ್ ಯಾನ್ ಬಿದ್ದಾడు. ಓಕೆ ನಾವು ಯಾನ್ ಒಂತೆ ಬೊಕ್ಕ ಡಾಕ್ಟರ್ ನಡೆ ಪೋರುಂಡು. ಸೊ ಬೇಲೆ ಪೂರ ಬೇಕು. ಆವು ಮಂಜು ಸಿಸ್ ಬೇಲೆ ಮಲ್ಪೆ ಬೊಕ್ಕ ಡಾಕ್ಟರ್ ನಡೆ ಪೋದು ಬಲೆ ಅವೇ. ಓಕೆ ಬಾಯ್ ಮಂಜು ಸಿಸ್, ಥ್ಯಾಂಕ್ ಯು ಸೋ ಮಚ್. ಸೋಲೋ ಓಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೇರಳ ಸಿಸ್. ಕ್ರಾಷ್ಟ ಸಿಸ್ ಅವರು ಇದ್ದಾರಾ? ದುರ್ಗಾ ಸಿಸ್ ಜೈ ಮೂವಿಯಲ್ಲಿ ಟೀಸರಲ್ಲಿ ಇದ್ದಾರೆ ಅಂತ ಮೊನ್ನೆ ನನಗೆ ಯಾರು ಹೇಳಿದ್ರು ಮಾರೆ ಒಂದು ಲೈವಲ್ಲಿ. ಯಾರಂತ ನೆನಪು ಬರ್ತೀನಿ, ಯಾರು ಹೇಳಿದ್ರು. ನನಗೆ ಖುಷಿ ಆಯಿತು. ನಾನು ಮತ್ತೆ ಹುಡುಕಿದೆ ಮಾರೆ, ಜೈ ಇದು ಟ್ರೇಲರ್ ಟೀಸರ್ ಎಲ್ಲ ಹುಡುಕಿದೆ. ನನಗೆ ಆಗಲಿಲ್ಲ, ಕಾಣಲಿಲ್ಲ ಅವರು. ಅಂದರೆ ನೋಡಬೇಕು, ಇನ್ನೂ ಕೂಡ ನೋಡಬೇಕು, ತುಂಬ ಇರ್ತದೆ ಅಲ್ಲ. ಒಂದು 2 ನೋಡಿದೆ ಟ್ರೇಲರ್, ಅದರಲ್ಲಿ ನೋಡಿದೆ, ಅಲ್ಲಿ ಇದು ಕಾಣಲಿಲ್ಲ. ಮತ್ತೆ ಇನ್ನು ಬೇರೆ ಇರ್ತದಲ್ಲ, ನೋಡಬೇಕು. ಕೇರಳ ಮ್ಯಾಮ್ ಹೆಲೋ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬರುವೆ ನಿಮ್ಮ ಲೈವ್ಗೆ? ಓಕೆನಾ? ಓಕೆ ಮಂಜು ಸಿಸ್, ಓಕೆ ಇರು ಬೇಲೆ ಅನ್ಪ್ಲೆ ಅವೇ ಪಕ್ಕ ಮದ್ದು ಪರಂಡೆ ಪೋದು ಬಲೆ ಅವೇ ಪಕ್ಕ ಲೈವ್ ಮಲ್ತಂಡ ಪಕ್ಕ ಬಲ್ಲೆ. ನನಗೂ ಸಹ ಖುಷಿ ಆಯಿತು. ಹೌದೌದು, ಖುಷಿ ಆಗ್ತದೆ. ಹಲೋ, ಬರೀ ಕೇರಳ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಕೇರಳ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕ ಮ್ಯಾಮ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಕೇರಳ ಅಂತ ಕರಿಬೇಕಂತೆ. ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು. ಮತ್ತೆ ಹೇಳಿ ಮ್ಯಾಮ್, ಟೀ ಕಾಫಿ ಆಯಿತು? ನಂದಾಗಿದೆ ಸೋಲೋ ಅವರೇ, ನಿಮ್ದಾಯ್ತಾ? ಎಂತ ತಿಂಡಿ ತಿಂದ್ರಿ ಸೋಲೋ ಅವರೇ? ನನಗೆ ನೀರು ದೋಸೆ, ನಮ್ಮ ತುಳುನಾಡಿನ ಸ್ಪೆಷಲ್ ತಿಂಡಿ ನೀರು ದೋಸೆ. ಹಾಯ್ ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಹೆಲ್ದಿ ಎಲ್ಲಿದ್ದಾರೆಯಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಸೋಲೋ ಅವರು. ಅವರ ಹೆಸರು ಹೆಲ್ದಿಯಾ? ಇಲ್ಲಿದ್ದೆ ಎಲ್ಲಿಯ ತನಕ ಓಯ್ ಕೇರಳ ಅಂತ ಕರಿ ಅಂತ ಹೇಳ್ತಾ ಇದ್ದಾರೆ ಸೋಲೋ ಅವರೇ. ದುರ್ಗಾ ಸಿಸ್ ಹೌದೌದು, ಸೋಲೋ ಅವರೇ ಹೆಲ್ದಿ ಅಲ್ವಾ? ನಿಜವ ನುಡಿಯಲೆ ನನ್ನಾಣಿನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ಶ್ರೀಧರ್ ಸರ್ ಹಾಯ್, ಹೌ ಆರ್ ಯು ಅಂತ ಕೇಳ್ತಾ ಇದ್ದಾರೆ ಸೋಲೋ ಅವರು. ಕೇರಳ ಸಿಸ್ ಅಲ್ಲ ಕರಿ, ಹೌದೌದು, ಅದು ಕುರಿ ಆಯಿತು, ಪರವಾಗಿಲ್ಲ ಕರಂಗಿ ಗೊತ್ತಾಯಿತು. ಐ ಆಮ್ ಫೈನ್, ಹೌ ಆರ್ ಯು, ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೀಧರ್ ಬ್ರೋ. ನನಗೇನೆ ಕನ್ಫ್ಯೂಸ್ ಆಗ್ತಾ ಇದೆ ದಾದಾಂಡು. ಸೋಲೋ ಅವರು ಎಂತಾಯಿತು, ಎಂತ ಕನ್ಫ್ಯೂಸ್ ಆಯಿತು? ಏನಾಯಿತು ಸೋಲೋ ಅವರೇ? ಕನ್ಫ್ಯೂಸ್ ಆಗಬೇಡಿ, ಹೆಲ್ದಿ ಅಂತ ನಗ್ತಾ ಇದ್ದಾರೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ. ಸೋಲೋ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋಲೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು.
चले जब ये पुरवाई बजे दिल में शहनाई तू ही मेरे सपनों का ओ सजना. ಸೋಲು ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಚೂರು ಇನ್ನೊಂಚೂರು ಚಳಿ ಚಳಿ ಕೊಂಡು ಮಾರ್ರೆ. ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ഇരുളಲ್ಲಿ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು ಜೊತೆಯಾಗಿ ನಡೆವೆನು ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು. ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ, ಮತ್ತೆ ಸೋಲು ಕೂಡ ಸಪೋರ್ಟ್ ಅಲ್ಲಿದ್ದಾರೆ. ಕೇರಳ ಮ್ಯಾಮ್ ಹೋದ್ರ ಇದ್ದಾರೆ ಏನು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಚಿರಕಾಲ ಇರಲಿ ಈ ಸ್ನೇಹ, ಚಿರಕಾಲ ಇರಲಿ ಈ ಸ್ನೇಹ, ನಮ್ಮೂರ ಚಂದಿರನೆ ನಿಮ್ಮೂರಲ್ಲಿ, ನಮ್ಮೂರ ಮನ್ಮಥನೆ ನಿಮ್ಮೂರಲ್ಲಿ, ಅಲ್ಲೂ ಸ್ನೇಹವಿದೆ ಇಲ್ಲೂ ಸ್ನೇಹವಿದೆ ಎಲ್ಲ ಸ್ನೇಹ ಒಂದೇ, ಅಲ್ಲೂ ಪ್ರೀತಿ ಇದೆ ಇಲ್ಲೂ ಪ್ರೀತಿ ಇದೆ ಎಲ್ಲ ಪ್ರೀತಿಯೊಂದೇ. ಏನಿಲ್ಲ, ಏನು ತಿಂಡಿ ಮಾರ್ನಿಂಗ್ ಅಂತ ಕೇಳ್ತಾ ಇದ್ದಾರೆ. ನೀವು ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್. ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ಕಂಡು ಕಂಡು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ಕೇಳು. ನೀವು ಕನ್ಫ್ಯೂಸ್ ಆಗಬೇಡಿ. ಶ್ರೀಧರ್ ಸರ್ ಏನು ಸ್ಪೆಷಲ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಖಾರ ಪೊಂಗಲ್ ಅಂತ ಹೇಳ್ತಾ ಇದ್ದಾರೆ. ರೈಸ್ ಬಾತ್ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ನಿಮ್ಗೆ ಅಂತ ಕೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋಗೆ ರೈಸ್ ಬಾತ್. ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ, ಅಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ, ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ನಮಗೆ ಡೈಲಿ ಚಪಾತಿ ಅಂತ ಹೇಳ್ತಾ ಇದ್ದಾರೆ. ಬಟಾಣಿ ಗಸಿ ಒಳ್ಳೆ ಹಾಕೊಂಡು ಬಟಾಣಿ ಗಸಿ ಅದು ಒಳ್ಳೇದಾಗ್ತದೆ. ಬಟಾಣಿ ಗಸಿ ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ಯಾನ್ ಎಲ್ಲಾತೀನಿ ಯಾನ್ ಮಲ್ಲಾತೀನಿ, ಬಟಾಣಿ ಕಡ್ಲೆನ ತಿಂದಾತೀನಿ, ಯಾನ್ ಎಲ್ಲಾತೀನಿ ಯಾನ್ ಮಲ್ಲಾತೀನಿ. ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದೆ. ಜಾನ್ವಿ ಸಿಸ್ ಬಂದರು. ಹಾಯ್ ಜಾನ್ವಿ ಸಿಸ್, ವೆಲ್ಕಮ್. ಜಾನ್ವಿ ಸಿಸ್ ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಲೈಕ್ ಅಂತ ಹೇಳ್ತಾ ಇದ್ದಾರೆ, ಹೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದೀರಾ ಅಂತ. ಥ್ಯಾಂಕ್ ಯು. ಹೇಗಿದ್ದೀರಾ ಅಂತ ಕೇಳ್ತೇನೆ. ನಾನು ಚೆನ್ನಾಗಿದ್ದೇನೆ ಜಾನ್ವಿ ಸಿಸ್, ನೀವು ಹೇಗಿದ್ದೀರಾ? ಮಕ್ಕಳು ಹೇಗಿದ್ದಾರೆ? ಅಕ್ಕ ಅಂತ ಕರಿತಾ ಇದ್ದಾರೆ ಜಾನ್ವಿ ಸಿಸ್. ಮತ್ತೆ ವಿಶೇಷ ತಿಂಡಿ ಆಯಿತು. ಎಂತ ತಿಂಡಿ ತಿಂದ್ರಿ? ನಂದು ಕೂಡ ತಿಂಡಿ ಆಗಿದೆ. ನನಗೆ ದೋಸೆ. ನಾನು ನೀವು ಕೇಳೋದಾಗಿರೋ ಮುಂಚೆ ಹೇಳಿದೆ ಆಯಿತಾ? ನಿಮ್ಮದು ಆಯಿತು? ಆಯ್ತು ದೋಸೆ. ನನಗೆ ನೀರು ದೋಸೆ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಅಲ್ಲಂ. ನನ್ನ ವಿಶೇಷ ಏನೂ ಇಲ್ಲ ಅಕ್ಕ. ಜಾನ್ವಿ ಸಿಸ್, ನಿಮ್ಮದು ಮೋನೋ ಮಾಡಿದ್ದೀರಾ? ಹತ್ತಿರ ಇದೆಯಾ ಮೋನೋಗೆ? WH ಕಂಪ್ಲೀಟ್ ಆಯಿತಾ? ನಿಮ್ಮ ಊರಲ್ಲಿ ವಿಶೇಷ, ನಮ್ಮ ಊರಲ್ಲಿ ಇನ್ನು ವಿಶೇಷವೇ ಜಾನ್ವಿ ಸಿಸ್. ಇನ್ನೇನು ಗೊತ್ತಾ, ಇನ್ನು ಇದು ಕೋಲ ಅದೆಲ್ಲ ಬರ್ತದೆ. ಕೋಲ ಮತ್ತು ಷಷ್ಠಿ, ಚಂಪಷಷ್ಠಿ ಉತ್ಸವ ಅದೆಲ್ಲ ಬರ್ತದಲ್ಲ. ಚಂಪಷಷ್ಠಿ ಗೊತ್ತಿಲ್ಲ, ಷಷ್ಠಿ ಮತ್ತು ಇನ್ನು ಜಾತ್ರೆ ಎಲ್ಲ ಇನ್ನು ಬರ್ತದೆ. ಎಲ್ಲ ಡಿಸೆಂಬರ್ನಿಂದ ಸ್ಟಾರ್ಟ್ ಆಗ್ತದೆ. ನಾಳ್ದು 26ಕ್ಕೆ ಅಲ್ಲ ಷಷ್ಠಿದಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಎಲ್ಲ ಜಾತ್ರೆ, ಕೋಲ ಅದೆಲ್ಲ. ಮತ್ತು ಗೌಜಿ ಊರಲ್ಲೆಲ್ಲ ಗೌಜಿ ಮತ್ತೆ ಇನ್ನು ಮದುವೆ ಅದೆಲ್ಲ ಸ್ಟಾರ್ಟ್ ಆಗ್ತದೆ. ಮದುವೆಗೆ ಹೇಳಿದರೆ ಮದುವೆಗೆ ಹೋಗೋದು,
ನಿಮ್ಮ ಊರಲ್ಲಿ ವಿಶೇಷ ಎಲ್ಲ ವಿಶೇಷವೇ ಇನ್ನು ಮುಂದೆ ನಮ್ಮ ಊರಲ್ಲಿ. ಹೌದಲ್ವಾ? ಹೌದೌದು. ಷಷ್ಠಿ ಅದೆಲ್ಲ ಸ್ಟಾರ್ಟ್ ಆದ ನಂತರ ಇನ್ನು ಎಲ್ಲ ಸ್ಟಾರ್ಟ್ ಆಗ್ತದೆ, ಜಾತ್ರೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಶಾಂತಿ ಸಪೋರ್ಟ್ ಅಲ್ಲಿದ್ದಾರೆ, ಶ್ರೀಧರ್ ಬ್ರೋ ಕೂಡ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ. ಸೋಲೋ ಅವರು ಕೂಡ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಎಲ್ಲರೂ ಕೂಡ ಸಪೋರ್ಟ್ ಅಲ್ಲಿದ್ದಾರೆ. ಮದುವೆ ಸೀಸನ್ ಸ್ಟಾರ್ಟ್ ಅಲ್ವಾ? ಹೌದು ಸ್ಟಾರ್ಟ್ ಮದುವೆ ಸೀಸನ್. ನಾಳೆ ಒಂದು ಮೆಹಂದಿ ಉಂಟು, ಹೋದ್ರೆ ವಿಡಿಯೋ ಮಾಡ್ಬೋದು, ಡೌಟ್ ಹೋಗುದು. ಮತ್ತೆ ನಾಳ್ದೊಂದು ಮದುವೆ ಉಂಟು, ಮೆಹಂದಿ ಮದುವೆ ಅದೆಲ್ಲ ಉಂಟು, ಈ ವಾರ ಕೆಲವು ಉಂಟು, ಹೋದ್ರೆ ಮಾಡುದು. ವಿಡಿಯೋ ಹಾಕಿಲ್ಲ, ವಿಡಿಯೋ ಇಲ್ಲ. ಒಂದುಂಟು ಬಡ್ಡೆದು ವಿಡಿಯೋ ಉಂಟು, ಹಾಕ್ತೇನೆ. ಮತ್ತೆ ವಿಡಿಯೋ ಇಲ್ಲ, ನಾನು ಎಲ್ಲಿಗೆ ಹೋಗ್ಲಿಲ್ಲಲ್ಲ, ಹಾಗೆ ಹಾಕ್ಲಿಲ್ಲ. ಹೋಗಿ ಹೌದು ಹೋಗಿ ಅಂತ ಮನಸ್ಸುಂಟು, ಮತ್ತೆ ಸಡನ್ ಆಗಿ ಏನಾದ್ರೂ ಆದ್ರೆ ಅದು ಕ್ಯಾನ್ಸಲ್ ಆಗ್ತದೆ, ಹಾಗೆ ಆಗ್ತದೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸೋಲೋ ಅವರು. ಬಾಯ್ ಶ್ರೀ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೇರಳ ಸಿಸ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸೋಲೋ ಅವರು. ಎಂತ ತಿಂಡಿ ಜಾನ್ವಿ ಸಿಸ್ ನಿಮಗೆ ಮಾಡಬೇಕು ಅಲ್ಲಿ ಗೇಮ್ ಅಲ್ಲ ಅಕ್ಕ? ಅದು ಗೇಮ್ ನಾನು ಪಾರ್ಟಿಸಿಪೇಟ್ ಮಾಡಿದರೆ ವಿಡಿಯೋ ಯಾರು ತೆಗೆಯೋದು ಜಾನ್ವಿ ಸಿಸ್? ನನಗೆ ಅದೆಲ್ಲ ಸ್ವಲ್ಪ ಇದಾಗೋದು. ನನಗೆ ಆ ಸ್ಟೇಜಿಗೆ ಹೋಗ್ಬೇಕು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳು ಬಂದು ಎಳೆದುಕೊಂಡು ಹೋಗ್ಬೇಕಾಗ್ತದೆ, ಇಲ್ಲದಿದ್ದರೆ ನಾನು ಬಿಲ್ಕುಲ್ ಹೋಗೋದಿಲ್ಲ. ನನಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಆಗ್ತದೆ. ಚಂದ ಗೇಮ್ ಇರುತ್ತಲ್ವ? ಹೌದೌದು, ಗೇಮ್ ಎಲ್ಲ ಇರ್ತದೆ. ಈಗೆಲ್ಲ ಫ್ಯಾಷನ್ ಆಗಿದೆ ಅದೆಲ್ಲ, ಗೇಮ್ಸ್ ಎಲ್ಲ ಮಾಡೋದೆಲ್ಲ. ಓಯ್ ಸೋಲೋ ಡ್ಯೂಟಿ ಇಲ್ವಾ ಅಂತ ಕೇಳಿದೆ. ಸೂಪರ್ ಸಪೋರ್ಟ್ ಅಲ್ಲಿದೆ. ಡ್ಯೂಟಿಯಲ್ಲಿ ಇದ್ದೇನೆ ಅಂತ ಹೇಳಿದೆ ಸೋಲೋ. ವಿಡಿಯೋ ಪಕ್ಕದವರ ಹತ್ರ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತೇನೆ ಎಕ್ಸಿಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸೋಲೋ, ಥ್ಯಾಂಕ್ ಯು ಸೋ ಮಚ್. ಆಯಿತಾ ಸೋಲೋ? ನನಗೆ ಉದ್ದಿನ ದೋಸೆ, ನನಗೆ ಕೂಡ ಉದ್ದಿನ ದೋಸೆ ಕೂಡ ಇತ್ತು, ನೀರು ದೋಸೆ ಕೂಡ ಮಾಡಿದ್ದೇನೆ ಹಾಗೆ. ಮೇಲೆ ಯಾಕಪ್ಪ ಅಂತ ಕೇಳ್ತಾ ಇದ್ದಾರೆ ಕೇರಳ ಸಿಸ್ಸಿ. ಏನಾಯ್ತು ಕೇರಳ ಸಿಸ್ಸಿ, ನೀವು ಆ್ಯಕ್ಟಿವ್ ಅಕ್ಕ, ಪಾರ್ಟಿಸಿಪೇಟ್. ಅಯ್ಯೋ, ನನಗೆ ಅಲ್ಲಿ ಹೋದರೆ ಸ್ಟೇಜಿಗೆ ಹೋದ್ರೆ ಸ್ವಲ್ಪ ನಡಗಿರಾಗೆ ಆಗ್ತದೆ. ಇನ್ನು ಈವ್ನಿಂಗ್ ಸಿಗೋದು. ಓಕೆ ಸೋಲೋ, ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೇನೆ ಬರ್ತಾ ಇರಿ. ಹೌದಾ, ಸರಿ ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್. ಟೈಮ್ ಇದ್ರೆ ಬರ್ತೀನಿ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ಸೋಲೋ ಅವರು. ಆಟ ಅಲ್ವಾ ಅಕ್ಕ? ಹೌದೌದು, ಸ್ವಲ್ಪ ಇದಾಗ್ತದೆ ಆಟ ಆಡ್ತದೆ. ಅದಕ್ಕೆ ನಾನು ಹೋಗೋದೇ ಇಲ್ಲ. ಮತ್ತು ನಾನು ಚಿಕ್ಕ ಮಗ ಇದ್ದಾನಲ್ಲ, ಅವನು ಸೇರಿದರೆ ತಾಯಿಯವರನ್ನು ಕರ್ಕೊಂಡು ಬಂದು ಹಾಗೆ ಹೇಳ್ತಾರೆ, ಅಮ್ಮನವರನ್ನು ಕರ್ಕೊಂಡು, ಆಗ ಹೋಗಲೇಬೇಕಾಗ್ತದೆ. ನಾನು ಮೊನ್ನೆ ಒಂದು ಕಡೆಗೆ ನನ್ನ ತಂಗಿಯನ್ನು ಕಳಿಸಿದ್ದೆ ಅವನೊಟ್ಟಿಗೆ ಹೋಗಂತ, ನಾನು ವಿಡಿಯೋ ಮಾಡ್ತೇನೆ ಅಂತ. ಹಾಗೆ ಮಕ್ಕಳಿಗೆ ಖುಷಿ ಆಗ್ತದೆ ಅಲ್ಲ, ಮಕ್ಕಳ ಹತ್ರ ಬರುವುದಿಲ್ಲ ಅಂತ ಹೇಳಿಕೆ ಕೂಡ ಆಗೋದಿಲ್ಲ. ಅವರು ಆ ಖುಷಿಯಲ್ಲಿ ಇರ್ತಾರೆ ಆಡೋದು. ಮತ್ತೆ ನಾವು ಹೋಗದಿದ್ರು ಕೂಡ ಬೇಜಾರಾಗ್ತದೆ ಮಕ್ಕಳಿಗೆ, ಹಾಗೆ ಹೋಗುದು. ಹಾಗೆ ನಮ್ಗೆ ಬನ್ನಿ ಅಂತ ಕರೆದ್ರೆ ನಾವು ಹೋಗುದಿಲ್ಲ. ನೀವೆಂತ ನಿಮ್ಮ ಚಾನಲ್ ಹೆಸರು ಚೇಂಜ್ ಮಾಡಿದ್ದ ಅಂತ ಹೇಳ್ತಾ ಇದ್ರಿ? ನಾನಾ ಇಲ್ಲ ಮಾಡಿದೆ, ಶ್ರೀದುರ್ಗ ಚಾನಲ್ ಬ್ರ್ಯಾಕೆಟಲ್ಲಿ ಹಾಕ್ತೇನಲ್ಲ, ತುಳು ಆ್ಯಂಡ್ ಕನ್ನಡ ಅಂತ. ಫಸ್ಟಿಗೆ ಶ್ರೀದುರ್ಗ ತುಳು ಆ್ಯಂಡ್ ಕನ್ನಡ ಲಾಗ್ಸ್ ಅಂತ ಇತ್ತು, ಮತ್ತೆ ಶ್ರೀದುರ್ಗ ಲಾಗ್ಸ್ ಅಂತ ಮಾಡಿದ್ದೇನೆ. ಕಿರಣ್ ಜಯಶ್ರೀ ಅವರು ಬಂದರು. ಹಾಯ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕವ ಎಷ್ಟನೇ ಕ್ಲಾಸ್? 3rd ಸ್ಟ್ಯಾಂಡರ್ಡ್, 3ನೇ ಕ್ಲಾಸ್. ಟೀ ಆ್ಯಂಡ್ ಅಂತ ಹೇಳ್ತಾ ಇದೆ ಕಿರಣ್ ಅವರು. ಇದು ಯಾರು ಕಿರಣ್ ಅವರು? ನಿಮ್ಮದು ಚಾನಲ್ ಇದೆಯಾ? ಫಸ್ಟಿಗೆ ಬರೋದ ನೀವು ನನ್ನ ಲೈವ್ಗೆ? ಟೀ ಆ್ಯಂಡ್ ಮಂಗ ಯಾಕೆಯಾ? ಆಂಡ್ ಚಿಕ್ಕವ 3rd ಸ್ಟ್ಯಾಂಡರ್ಡ್ ಜಾನ್ವಿ ಸಿಸ್. ನಿಮ್ಮ ಮಕ್ಕಳು ಎಷ್ಟನೇ ಕ್ಲಾಸ್? ಜೀವನ ಎಲ್ಲಾನು ಬೇಕು ಎನ್ನುವ ಆಸೆ ಬಿಡು, ದೇವರ ಧ್ಯಾನ ಮಾಡಿ ಅವನ ಆಶೀರ್ವಾದ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಹೌದೌದು, ಜಗತ್ತೇ ನಮದು. ಕೇರಳ ಸಿಸ್ ಸಪೋರ್ಟಲ್ಲಿದ್ದಾರೆ. ದೇವರಾಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ನನ್ನ ಮಗ 3ನೇ ಕ್ಲಾಸ್. ಹೌದಾ, ನಿಮ್ಮ ಮಗಳು 3ನೇ ಕ್ಲಾಸ? ಮಗಳು 3.5 ವರ್ಷ, ಮಗಳು ಚಿಕ್ಕವಳ? ಓಕೆ. ಇನ್ನು ಬರುವ ವರ್ಷ ಇದಕ್ಕೆ LKGಗೆ ಹಾಕ್ಬೇಕಲ್ಲ ಮಗಳನ್ನು. ಜಾನ್ವಿ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಜಾನ್ವಿ ಸಿಸ್. ಮತ್ತೆ ನಿಮ್ಮದು WH ಎಷ್ಟಾಯ್ತು? ಆಯ್ತಾ? ಫುಲ್ ಆಯ್ತಾ? ಮೋನಾಗೆ ಹತ್ತಿರ ಇದ್ದೀರಾ?
ಒಂದು ವಿಡಿಯೋ 17K ಹೋಗಿದೆ ಅಲ್ಲ, ಅದರಲ್ಲಿ ವಾಚ್ ಅವರ್ ಸಿಕ್ಕಿದೆಯಾ ನಿಮಗೆ? ಅಲ್ಲ ಖಾಲಿ ವ್ಯೂಸ್ ಮಾತ್ರವಾ? ವಾಚ್ ಅವರ್ ಕೂಡ ಇದೆಯಾ? ಹೌದು ಅಂಗನವಾಡಿ ಅಂತ ಹೇಳ್ತಾರೆ. ಹೌದು ಅಂಗನವಾಡಿ ಮುಗೀತಾ ಬಂತು ಅಂತ ಹೇಳ್ತಾ ಇದ್ದಾರೆ. ಹೌದಾ, ಬೇಗ ಆಗಲಿ, ಬೇಗ ಒಂದು ಮೋನ್ ಆಗಲಿ ಅಲ್ವಾ. ಒಂದು ವಿಡಿಯೋ ಓಡಿದ ಅದರಲ್ಲಿ ಎಷ್ಟು WH ಸಿಕ್ಕಿದೆ ನಿಮಗೆ? ಓ ಹೌದಾ, ಅದರಲ್ಲಿ 900 ಸಿಕ್ಕಿದೆಯಾ? ಪರವಾಗಿಲ್ಲ. ಇನ್ನು ಅದು ವಿಡಿಯೋ ಓಡಿದ್ರೆ ಉಂಟಲ್ಲ ಅದರಲ್ಲಿ ಸಿಗ್ತದೆ, ನಮಗೆ ಟೆನ್ಷನ್ ಇರುವುದಿಲ್ಲ ಅಲ್ಲ. ಹಾಗೆ ಆದರೆ ಎಲ್ಲ ವಿಡಿಯೋ ಓಡಬೇಕು ಒಮ್ಮೆಲೆ. ಬಾಯ್ ಅಂತ ಹೇಳಿದೆ. ಬಾಯ್ ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್ ಕೇರಳ ಸಿಸ್. ಕೇರಳ ಸಿಸ್ ನಿಮ್ಮದು ಲೈವ್ ಎಷ್ಟೆಷ್ಟು ಗಂಟೆಗೆ ಅಂತ ನನಗೆ ಒಂದು ಒಮ್ಮೆ ಹೇಳಿ. ನನಗೆ ಒಮ್ಮೊಮ್ಮೆ ಸಿಕ್ಕುವುದಿಲ್ಲವ, ಸಿಗ್ತದೆ ಅಂದರೆ ನೀವು ಒಮ್ಮೊಮ್ಮೆ ನೋಟಿಫಿಕೇಶನ್ ಬರೋದಿಲ್ಲ ಅಷ್ಟೇ. ಒಮ್ಮೊಮ್ಮೆ ನಾನು ಕೆಲಸದಲ್ಲಿರ್ತೇನೆ, ಬಂದರೆ ಕೂಡ ನನಗೆ ಗೊತ್ತಾಗೋದಿಲ್ಲ. ನಿನ್ನೆದರಲ್ಲಿ 95 ಸಿಕ್ಕಿದೆ. ಹೌದಾ ಜಾನ್ವಿ ಸಿಸ್? ಓಕೆ ಓಕೆ, ಸಿಗಲಿ ಎಲ್ಲ, ತುಂಬ ವಿಡಿಯೋ ವೈರಲ್ ಆಗಲಿ ನಿಮ್ಮದು. ನೀವು ಲೈವ್ ಎಲ್ಲ ಮಾಡೋದಿಲ್ಲ ಅಲ್ಲ, ವಿಡಿಯೋದಲ್ಲಿ ಆದರೂ WH ಸಿಗಲಿ ನಿಮ್ಮದು. ಅದು 5 ದಿನ ಬಿಟ್ಟು ಆ್ಯಡ್ ಆಗೋದಲ್ಲ ಅದರದೆಲ್ಲ. ಇವತ್ತೊಂದು ಹಾಕಿದ್ದೀರಲ್ಲ, ನೋಡಲಿಲ್ಲ, ನೋಡ್ತೇನೆ ಆಯಿತಾ. ನಿನ್ನೆದು ನೋಡಿದ್ದೇನೆ ನಾನು, ಬೆಳಿಗ್ಗೆ ನೋಡಿದ್ದೇನಾ ಅಂತ. ಇವತ್ತಿದು ನೋಡಲಿಲ್ಲ, ನೋಡ್ತೇನೆ ಮತ್ತೆ. ಇವತ್ತು ನೋಡಿದೆ, ಸ್ವಲ್ಪ ನೋಡಿದೆ, ಮತ್ತೆ ಸ್ವಲ್ಪ ಮಗೇನ ಮೊಬೈಲ್ ಕೇಳಿದ, ಕೊಟ್ಟುಬಿಟ್ಟೆ. ನೋಡ್ತೇನೆ, ಫುಲ್ಲು ನೋಡಲಿಲ್ಲ. ಫುಲ್ಲು ನೋಡಿದ ನಂತರ ಇದಾಗ್ತೇನೆ. ಒಮ್ಮೊಮ್ಮೆ ಫಸ್ಟಿಗೆ ಈಗೀಗ ಫಸ್ಟಿಗೆ ಹಾಕೋದಿಲ್ಲ ನಾನು ವೀಡಿಯೋಗೆ. ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ವೀಡಿಯೋ ನೋಡ್ತಾ ಇದ್ದರೆ ಫಸ್ಟಿಗೆ ಮೆಸೇಜ್ ಹಾಕೋದಿಲ್ಲ ನಾನು ನೋಡಿದ್ದೇನಂತ. ಈಗ ಫುಲ್ಲು ವೀಡಿಯೋ ನೋಡಿದ ನಂತರವೇ ಮೆಸೇಜ್ ಹಾಕೋದು. ಯಾಕೆ ಗೊತ್ತುಂಟ, ಅವರು ಅರ್ಧದಲ್ಲೇ ಕೊಂಡೋಗ್ತಾರೆ. ಫ್ರೀ ಇದ್ದಾಗ ನೋಡಿ. ಓಕೆ ಓಕೆ, ಬಾಜಾವ್ ನೇಮ ಅಂದು ಬಾಜಾವ್ ನೇಮ ಉಂಟತೆ ಕೋಡೆಲ್ಲ ಏನಿಲ್ಲ ನಂದು. 2 ದಿನ ನೀರು ಅಲ್ತಾರ ಕಿರಣ್. ನೀವು ಎಲ್ಲಿಯವರು ಕಿರಣ್? ಫ್ರೀ ಇದ್ದಾಗ ನೋಡಿ ಅಂತ ಹೇಳ್ತಾ ಇದ್ರೆ. ಮಂಜು ನಾಯಕ್ ಅವರು ಬಂದರು. ಹಾಯ್ ಮಂಜು ನಾಯಕ್ ಅವರು, ವೆಲ್ಕಮ್. ಮಂಜು ನಾಯಕ್ ಅವರಿಗೆ ಒಂದು ಲೈವ್ಗೆ ಒಂದು ಲೈಕ್ ಕೊಡಿ. ಸಬ್ ಆಗದಿದ್ರೆ ಸಬ್ ಆಗ್ರಿ, ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರು. ಓಕೆ ಓಕೆ. ಬಾಜಾವ್ ಎಲ್ಲಿ ಅಕ್ಕ? ಬಾಜಾವ್ ನಮ್ಮದು ಕಟೀಲಿಗೆ ಹೋಗುದಲ್ಲಿ ಆಚೆ ಬರ್ತದೆ. ಬಾಜಾವ್ ಸೈಡಲ್ಲಿ ಬರ್ತದ ಅಂತ, ಈ ಸೈಡ್ ಬರ್ತದೆ. ಹೊಸ ಹೆಸರು. ಹೌದದು, ನಮ್ಮ ಊರು ಸ್ವಲ್ಪ ಆಚೆ ಹೋಗ್ಬೇಕು. ಹೊಸ ಹೆಸರು. ಹೌದೌದು, ಬಾಜಾವು. ಇಲ್ಲಿ ಬೇರೆ ಬೇರೆ ಹೆಸರಿದೆ ಜಾನ್ವಿ ಸಿಸ್, ತುಂಬ ಹೆಸರಿದೆ. ಬಾಜಾವು, ಸೂರಿಂಜೆ, ಕೊತ್ತೆತ್ತೂರು, ಪೆರ್ಮುದೆ, ಮತ್ತೆ ಕೆಲವು ಉಂಟು, ಕೇಂಜ ಎಲ್ಲ ಉಂಟು, ಬೇರೆ ಬೇರೆ ಹೆಸರೆಲ್ಲ ಕೂಡ. ಹೌದಾ ಅಂತ ಹೇಳ್ತದೆ. ಹೆಸರು ಹೇಳಿಕೆ ತುಂಬ ಉಂಟು. ನಿಮ್ಮ ಊರಿಂದ ಹೋಗ್ಬೇಕಾದ್ರೆ ಬರ್ತದೆ. ಹೌದೌದೌದು, ನಮ್ಮ ಊರಿಂದ ಹೋಗ್ಬೇಕಾದ್ರೆ ಬರ್ತದೆ. ಜಂತೊಟ್ಟು ತುಂಬ ಉಂಟು, ತಿಬಾರ್ ಅದೆಲ್ಲ ಗೊತ್ತಿದೆ ಅಂತ ಹೇಳ್ತದೆ. ಹೌದೌದು, ಬಾಜಾವ್ ಕೂಡ ಆಚೆಗೆ ಬರ್ತದೆ. ಆಚೆ ಅಂದರೆ ಎಲ್ಲಿ? ಅಯ್ಯೋ ರಾಜೇಶ್ ಅವರೇ, ಎಲ್ಲಿ ಅಂತ ಹೇಳಿದ್ರೆ ನನಗೆ ಸೀದಾ ಕರ್ಕೊಂಡು ಹೋಗ್ಬೇಕಂತೆ ನಿಮ್ಮನ್ನು. ಅದು ಬರ್ತದೆ ನಮ್ಮ ಸೈಡ್, ಆಚೆ ಸ್ವಲ್ಪ ಬರ್ತದೆ ಅದು. ಮತ್ತೆ ಎಂತ ಹೇಳಿದ್ರು ನಾನು, ಅದೆಲ್ಲ ಗೊತ್ತಿದೆ. ಹೌದೌದು, ನಿಮಗೆ ಗೊತ್ತಿರ್ಬೋದು ಜಾನ್ವಿ ಸಿಸ್ ಅದೆಲ್ಲ ಹೆಸರು. ನಮ್ಮ ಒಂದೊಂದು ಏರಿಯಾಕ್ಕೆ ಒಂದೊಂದು ಹೆಸರಿದೆ, ಒಂದೊಂದು ಗಲ್ಲಿಗೆ ಒಂದೊಂದು ಹೆಸರಿದೆ. ಹಾಗೆ ಒಂದೊಂದು ರೋಡ್ ಬರ್ತದಲ್ಲ, ಅಲ್ಲಿಗೆ ಒಂದೊಂದು ಹೆಸರಿದೆ. ಬರ್ತೀರಿ ಟಾಟಾ ಅಂತ ಹೇಳಿದೆ. ಓಕೆ ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಬಾಯ್ ಜಾನ್ವಿ ಸಿಸ್, ಬಾಯ್. ರಾಜೇಶ್ ಅವರೇ ಇದ್ದೀರಾ? ಇವತ್ತು ಜನ ಕಡಿಮೆ ಮಾಡ್ರೆ, ಯಾರಿಲ್ಲ ಇವತ್ತು, ಎಲ್ಲ ಹೋದ್ರು. ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ನಾನು ಎಂಡ್ ಮಾಡೋದು ಮತ್ತೆ. ಪರವಶನಾದೇನು ತಿಳಿಯುವ ಮುನ್ನವೇ ಪರಿಚಿತನಾಗಲೇ. ತಿಬರಲ್ಲ, ಅದು ಶಿಬರೂರು. ಅದು ಶಿಬರೂರು ಎಂತ ಗೊತ್ತಿಲ್ಲ ರಾಜೇಶ್ ಅವರೇ. ಶಿಬರೂರು ಕನ್ನಡದಲ್ಲಿ ಹೇಳೋದು, ನಾವು ತುಳುವಿನಲ್ಲಿ ತಿಬರ್ ಅಂತ ಹೇಳೋದು, ನಾವು ತಿಬಾರಿ ಅಂತ ಹೇಳೋದು. ಶಿಬರೂರು ಕನ್ನಡದಲ್ಲಿ. ಶಾಂತ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್. ಚಾ ಪರಿಯರಿ ಶಾಂತ ಸಿಸ್, ಪಡೆದು ಬರ್ತೀನ ಮಧ್ಯಾಹ್ನದ ಸ್ಪೆಷಲ್ ಶಾಂತ ಸಿಸ್. ಕಠಿಣ ತಲತ ಪೀಟೋಡು. ಹೌದೌದೌದು, 2 ಹೆಸರು ಹೇಳ್ತೇವೆ ನಾವು. ಮತ್ತು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೇನೆ, ಪೊನ್ನಗಿರಿ ಅಂತ. ಕನ್ನಡದಲ್ಲಿ ಪೊನ್ನಗಿರಿ ಹೇಳ್ತೇವೆ ನಾವು, ಪೊಂಗರ್ ಅಂತ ಹೇಳ್ತೇವೆ. ಹಾಗೆ ಬೇರೆ ಬೇರೆ ಹೆಸರು ತುಂಬ 2 ಹೆಸರಿದೆ. ಅಂದು ಸಿಸ್ ಪನದೊಳ್ಳೆರು. ಓಕೆ ಓಕೆ, ಅದೇ ಸ್ಪೆಷಲ್ ಮಧ್ಯಾಹ್ನ.
ಮಧ್ಯಾಹ್ನಕ್ಕೆ ಎಂತ ಸ್ಪೆಷಲ್? ಹೌದು ಹೌದು ಹೌದು, ಎರಡೆರಡು ಹೆಸರು. ತುಳುವಿನಲ್ಲಿ ಬೇರೆ ಹೇಳ್ತಾರೆ, ಕನ್ನಡದಲ್ಲಿ ಬೇರೆ ಹೇಳ್ತಾರೆ ಹಾಗೆ. ಈಗ ನಮ್ಮ ಇಲ್ಲಿ ಕೂಡ ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಬ್ಲಾಕ್, ಫೋರ್ತ್ ಬ್ಲಾಕ್, ಫಿಫ್ತ್ ಬ್ಲಾಕ್, ಸೆವೆಂತ್ ಬ್ಲಾಕ್, ನೈನ್ತ್ ಬ್ಲಾಕ್ ತನಕ ಇದೆ ನಮ್ಮದ್ರಲ್ಲಿ. ಟೊಮೆಟೊ ಸಾರು ಇರಿಗೆ ದಾಚಿ ಸೆಂಕ್ ಡಿಸ್ಕೋ ಮೀನು ಉಂಡಿಯೇ, ಡಿಸ್ಕೋ ಮೀನು ಫ್ರೈ ಮಲ್ಪೋಡು ತುಪ್ಪಿನ ಬಕ್ಕ ದಾಲ ಒಂದು ಮಲ್ಪೋಡು, ದಾಲ್ ಸಾರು ಮಲ್ಪೋಡು. ಈಗಿನ ಕೋರ್ ಹೆಸ ಉಂಡು ಅವೇನು ಹೆಸರು ಹಾರ್ಕೊಂಡು. ಅಲ್ಲಿಗೆ ಸ್ಟೇಟ್ ಬ್ಯಾಂಕ್ನಿಂದ 53A ಬಸ್ ಹೋಗುತ್ತೆ ಅಲ್ವಾ? 53 ಗೊತ್ತಿಲ್ಲವಾ ರಾಜೇಶ್ ಅವರೇ? ಅಲ್ಲಿಗೆ ಇಲ್ಲಿಂದ ನನಗೆ 45 ಹೋಗ್ತದೆ ಹಾಗೆ. 53 ಗೊತ್ತಿಲ್ಲ. 53 ನಾವು ಬಸ್ಸಲ್ಲಿ ಹೋಗೋದು ಕಡಿಮೆ, ಬಸ್ ಹೋಗ್ತದೆ ಅಲ್ಲಿ. ನನಗೆ ಬಸ್ಸಲ್ಲಿ ಹೋಗ್ಲಿಕ್ಕೆ ಒಬ್ಬೊಬ್ಬಳೆ ನಾನು ಇವರು ಬೈಕ್ ಇದೆ ಅಲ್ಲ ಹಸ್ಬೆಂಡ್, ಅಲ್ಲಿಗೆ ಹೋಗೋದು. ನಿಮ್ದು ಎಷ್ಟೇ ಬ್ಲಾಕ್? ಯಾಕೆ ಅದು ಹೇಳ್ಬಾರ್ದು, ನಮಗೆ 3ನೇ ಬ್ಲಾಕ್ ನಮ್ದು. 9th ಬ್ಲಾಕ್ ತನಕ ಇದೆ. ನಿಮ್ದು ಎಷ್ಟು ಬ್ಲಾಕ್? ನೀವು ಎಲ್ಲಿಯವರು ಹೇಳಿ? ನೀವು ಕೇರಳದವರಲ್ಲ ಅಲ್ವಾ ರಾಜೇಶ್ ಅವರೇ? ನೀವು ಕೇರಳದವರಲ್ಲ, ನೀವು ಎಲ್ಲಿಯ ನಮ್ಮ ಪರಿಸರದವರೇ ಆಗಿರ್ಬೇಕು ನನ್ನ ಅಂದಾಜಿ, ಹೌದಲ್ವಾ? ಅದು ಎಷ್ಟೇ ಬ್ಲಾಕ್ ಅಂತ ಹೇಳ್ಬಾರ್ದು. 9 ಬ್ಲಾಕ್ ಇದೆ, 9ರಲ್ಲಿ 1 ಬ್ಲಾಕ್ ನಮ್ದು, 9ರಲ್ಲಿ 1 ಬ್ಲಾಕ್ ಆಯ್ತಾ? ಮತ್ತೆ ಎಲ್ಲ ಬ್ಲಾಕ್ ಹೇಳಿದ್ರೆ ಕಷ್ಟ ಆಗ್ತದೆ, ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ 1 ಬ್ಲಾಕ್, 9ರಲ್ಲಿ 1. ನೀವು ಇಲ್ಲಿಯವರಲ್ಲ, ಆಸುಪಾಸಿನವರ ನೀವು? ಹೇಳಿ ಅಂತೆ ಒಮ್ಮೆ, ನಗಡಬೇಡಿ ನೀವು, ಗೊತ್ತಾಗ್ತದೆ ನಮ್ಗೆ ಈಗ ವಿಚಾರಣೆ ಮಾಡಿದ್ರೆ. ಇಲ್ಲ, ನನ್ನವರು ಕಾಸರಗೋಡು, ಕೇರಳನೇ ಅಂತ. ಮತ್ತೆ ನಿಮ್ಗೆ ಇಲ್ಲಿದೆಲ್ಲ ಗೊತ್ತುಂಟಲ್ಲ, ಶಿಬರೂರಿದೆಲ್ಲ ಹೆಸರು ಹೇಳಿದಿರಲ್ಲ, ಅದು ಹೇಗೆ? ಇಳಿಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಕೀಳಯ್ಯ ಕೋಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ಅಂಗೈಯಗಲ ನೋಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿನೇ ಲೋಕ ಮಾಡ್ತವೇ. ಹರಿಮುಗಿನ ಬಾನಿನಲ್ಲಿ ಮೊದಲು ಅಲ್ಲಿ ನಮ್ಮ ಬಸ್ ಇತ್ತು, ಹಾಗೆ ಹೇಳಿದ್ದು. ನಿಮ್ದು ಬಸ್ ಇತ್ತಾ ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನ, ಎನ್ನೆದೆಯ ಚುಂಬಿಸಿದ ಇಬ್ಬನಿಯು ನೀನೇನ. ಜನ ಇಲ್ಲದಿದ್ರೆ ಬೋರಿಂಗ್ ಮಾರ್ರೆ. ನಿಮಿಷ ನೀರು ಕುಡಿದು ಬರ್ತೇನೆ, ಅಲ್ಲಿವರೆಗೂ ನೀವು ಇಲ್ಲಿ ವ್ಯೂಸ್ ನೋಡಿ ಆಯ್ತಾ, ಮಾರ್ಗದ ವ್ಯೂಸ್ ನೋಡಿ. ನಾನು ನೀರು ಕುಡಿದು ಬರ್ತೇನೆ. ಯಾರಿದ್ದೀರಾ ಕಮೆಂಟ್ ಹಾಕಿ. तेरे बिना जिंदगी से कोई ಅಯ್ಯೋ ದೇವರೊಂದು ಆದ ಓದ್ಕೊಂಡು ಶಾಂತಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿಸ್, ಥ್ಯಾಂಕ್ ಯು ಸೋ ಮಚ್ ಶಾಂತಿಸ್. ನಾನು 10 ನಿಮಿಷ ಒಳ್ಳೆ ಆತ ಒಪ್ಪುವಾರ ಬಕ್ಕಲ ಇವೆಂಟ್ ಮಲ್ಪೆ ಅಡೆಗ ಹಾಪುಡು 1 ಗಂಟೆ.
ಆ ಬಕುಲಭೂರಂಗ ಅರಿಯಲಾಗದು. ಕೀರ್ತಿ ಜೈನ್ ಅವ್ರು ಬಂದರು. ಹಾಯ್ ಕೀರ್ತಿ ಜೈನ್ ಅವರೇ, ಒಂದು ಲೈಕ್ ಕೊಡಿ ಆಯಿತಾ? ಕೀರ್ತಿ ಅವರೇ ಒಂದು ಲೈಕ್ ಕೊಡಿ ಲೈವಿಗೊಂದು. ಸಬ್ ಆಗದಿದ್ರೆ ಸಬ್ ಆಗಿ ಆಯಿತಾ? ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಕೀರ್ತಿ ಅವರು. ಹಾಯ್ ಕೀರ್ತಿ ಅವರೇ. ಉಲ್ಲೇಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ್ ಸಿಸ್. ಓಕೆ ಸಿಸ್, ಓಕೆ, ಒಂದು 10 ನಿಮಿಷ 10 ನಿಮಿಷಕ್ಕುಳ್ಳೆ. ಮತ್ತು ಕಿರಣ್ ಅವ್ರು ಬಂದರು. ಹಾಯ್ ಕಿರಣ್ ಅವರೇ, ವೆಲ್ಕಮ್. ಕಿರಣ್ ಚಾಪರಿಯರ ತಿಂಡಿರ ದಾದ ತಿಂಡಿ. 1997 ಮೊದಲು ಕಾಳಿಕಾಂಬ ಅಂತ ಬಸ್ ಹೆಸರಿತ್ತು. ಈಗ ಅದರ ಹೆಸರು AR ರೋಡ್ ಲೈನ್. ಗೊತ್ತಾ ನಿಮಗೆ? AR ಅಂತ ಗೊತ್ತು, ರೋಡ್ ಲೈನ್ಸ್ ಅಂತ ಗೊತ್ತಿಲ್ಲ. AR ಬಸ್ ಆದರೆ ಉಂಟು ಈಚೆ ಕಡೆ, ಅದು ರೋಡ್ ಲೈನ್ಸ್ ಅಂತ ಗೊತ್ತಿಲ್ಲ. AR ಉಂಟು. ರೋಲ್ ನಂಬರ್ 19 ಪ್ರೆಸೆಂಟ್ ಟೀಚರ್ ಅಂತ ಹೇಳಿದೆ. ರಾಹುಲ್ ಅವರು ಬಂದರು. ಹಾಯ್ ರಾಹುಲ್ ಅವರೇ, ವೆಲ್ಕಮ್. ರಾಹುಲ್ ಬ್ರೋ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಕೀರ್ತಿ ಜೈನ್ ಅವರು ಕೊರಿಯ ಅಂತ ಹೇಳ್ತಾ ಇದ್ದಾರೆ. ತುಳುವ ಕೀರ್ತಿ ಅವರೇ? ಮಂಗಳೂರಿನವರಾ? ಲೈಕ್ ರನ್ ಅಂತ ಹೇಳ್ತಾರೆ. ಅದೇಯಾ? ಅದುಂಟು, 2 ಬಸ್ ಉಂಟಾ ಅಂತ ಅದು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶಾನ್ಸಿಸ್ ಹಾಯ್ ಹಲೋ, ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್, ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಚಾ ಆಂಡೆ ಕಿರಣ್ ಬ್ರೋ, ದಾದ ತಿಂಡಿಗೆ ಏನೊಂದು ಲೇರು ಶಾನ್ಸಿಸ್. ದ್ವಾರ ಒಲ್ಪದ ಅವು ಭಜನ ಮಂದಿರ ಕೀರ್ತಿ ಅವರೇ. ದ್ವಾರ ಹತ್ತವು ಭಜನ ಮಂದಿರ. ರಾಜೇಶ್ ಅವರು ಹೌದು ಅಂತ ಹೇಳ್ತಾರೆ. ಆಂಡ್ ಬೆದ್ರನೆ ಅಂದ್ ಬೆದ್ರೆಂಗ್ಲೇ ದೂರ ಪುಣ್ಯೆ. ಸಂಗೀತ ಸಿಸ್ ಹಾಯ್ ಹಲೋ, ಹೇಗಿದ್ದೀರಿ ನೀವು? ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್, ಆಲ್ ಡೇಸ್ ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕಿರಣ್. ಒಲ್ಪದ ಉಂದಿ ಸುರತ್ಕಲ್. ಶಾಂತಕ್ಕ ಹಾಯ್ ಪನದುಲ್ಲೇರು. ಕಿರಣ್ ಬ್ರೋ ಹಾಯ್ ಪನದುಲ್ಲೇರು. ರಾಹುಲ್ ಬ್ರೋ ಬಾರೆ ಸಖಿ ಪೊಗುವರ ಸಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ. ರಾಹುಲ್ ಬ್ರೋ ಬೊಕ್ಕ ದಾದಾಂಡು ಮೂರನೇ ಲೈವ್ ಹುಡುಕಿರೋದಿಲ್ಲ. ಶಾಂತಿ ಸಿಸ್ ಸೂಪರ್ ಬನಂದಿಲ್ಲೇರು ಕೀರ್ತಿ ಅವರು. ಥ್ಯಾಂಕ್ ಯು. ಎಲ್ಲರೂ ಚಾ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಆತನಿಗೆ ರಾಹುಲ್ ಬ್ರೋ ಚಾ ನೆನ್ನ ಇಂಗೆ ನೀರು ದೋಸೆ ಇರೇದಾದೆ ಚಾ ಪರ್ಪುಜಿ ಅನ್ ಶಾಂತಿ ಸಿಸ್ ವನಸ್ ಮಂತೆ ಇರೇಗ ದಾದೆ ಸ್ಪೆಷಲ್ ಟಿಫಿನ್ ಗಂಜಿ ವನಸ್ ಉನ್ಲೆ. ಕಿರಣ್ ಬ್ರೋ ಯಾನ್ ಲಂಚಿನ ಗಂಜಿ ಉನ್ಪಿನಿತ್ತು ಎಂಕ ಗಂಜಿ ಪಂಡ ಇಷ್ಟ ನಿತ್ತಜಿ ಅಳೆತ್ತ ಗಂಜಿ ಅವು ನೋಡಾಪು ನಂಚ. ರಾಹುಲ್ ಬ್ರೋ ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್, ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಸ್ಪೆಷಲ್ ಕ್ಲಾಸ್ ಜೆತ್ತೊಂದಿತ್ತೆ ಎರಿಗಿಯೇ ಇರ್ನ ಕ್ಲಾಸ್ ಮಾಡವು ಸ್ಪೆಷಲಿ ಕ್ಲಾಸಿಗೆ ರಾಹುಲ್ ಬ್ರೋ ಪೋವ ಕಿರಣ್ ಬ್ರೋ ಪನೊಂದುಲ್ಲೇರು ಆಯ್ಕೆ ಅಂಚ ಸ್ಪೆಷಲ್ ಕ್ಲಾಸ್ ಜೆತ್ತೊಂದು ಬರುತ್ತೆ ರಾಹುಲ್ ಬ್ರೋ. ದಾಲ ಒಂದು ಬರ್ಪುಜ ವೈಟ್ ಇದ ಪೋವ ಕಿರಣ್ ಬ್ರೋ ಪನೊಂದುಲ್ಲೇರು ಶಾಂತಿಸ್. चले जब ये पुरवाई बजे दिल में शहनाई तू ही मेरे का हो सजना मेरे हाथों में तेरा हाथ हो सारी जन्नते मेरे साथ हो तुम जो पास हो फिर क्या ये जहां तेरे प्यार में हो जाऊं फना. ಇತ್ತೆ ಓಲರಿ ಶಾಂತ್ ಸಿಸ್ ಕೇಳೋದ್ರೆ ಕಿರಣ್ ಬ್ರೋ ಸರಿ ನೆಡ್ತೀರಿ ಸಿಸ್ ಅಂದಂದ ಆರು ರಾಹುಲ್ ಬ್ರೋ ಸರಿ ನೆಡ್ತಿರಕ್ಲೆ ಸರಿ ಕ್ಲಾಸ್ ತೆತ್ತೊಮ್ಮೆ ಬಾಂಬೆಡ್ ಕಿರಣ್ ಬ್ರೋ ಪನೊಂದುಲ್ಲೇರು ಶಾಂತ್ ಸಿಸ್. ಒಂಜೋಕ್ಲಿಗೆ ಬ್ಯಾಡ್ ಕಮೆಂಟ್ ಪಾಡೊಂದಿತ್ತೆ ಆ್ಯಂಡ್ ನೆತ್ತದು ಪಿನ್ ಮಲ್ತದು ಬಿರಿಯಾನಿ ಬಳಸದು ಕೊರಿಯೇ ಪನೊಂದುಲ್ಲೇರು ಆರು ಬಕ ರಾಹುಲ್ ಬ್ರೋ ಬಿರಿಯಾನಿಯೇ ಕೊರ್ಪಿನಕ್ಲೆ ಅಕ್ಲೆ ತಿಂದು ಸಾಕಾವಡು ಅಂಚ ಕೊರ್ಪೇರು ಬಿರಿಯಾನಿ ಅತಿ ರಾಹುಲ್ ಬ್ರೋ ಆರ್ಲೆಕ್ಕೊಡು ಬಿರಿಯಾನಿ ಅಕ್ಕಳು ಬಕ್ಕ ಬಿರಿಯಾನಿ ಕೇಡೆ ಅಂಚ
ರಾಹುಲ್ ಬ್ರೋ ತಿರುಗ್ತೊಂದುಲ್ಲೇರು ಅಂದೇ ಶಾಂತ ಸಿಸ್ಪಾನದಲ್ಲೇರು ಕಿರಣ್ ಬ್ರೋ. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡದಿದ್ರೆ ಲೈಕ್ ಕೊಡಿ ಎಲ್ಲರೂ. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ಒಂದೇ ಇಬ್ಬನಿಯೊಳಗಡೆ ಕೋಟಿ ಸೂರ್ಯನ ಬಿಂಬವಿದೆ. ಅಂದೇ ಶಾಂತ ಸಿಸ್ ಪನೊಂದುಲ್ಲೇರು ರಾಹುಲ್ ಬ್ರೋ ಸಪೋರ್ಟ್ ಉಳ್ಳೇ ಸಂಗೀತ ಸಿಸ್ ಎನ್ನಡ ಕೋಪನೇ ಇರು ಇಜ್ಜಿ ಯಾನ್ ಕೋಪ ಇಜ್ಜಿ ಕಿರಣ ದಾಯಿ ಕೋಪ ಯಾನ್ ಕೋಪ ಮಾಡು ಜೀರ್ಡಲ್ಲ ನಾನು ಪಾತಿರೊಂದುಲ್ಲ ಇಡ ಪೂರ ಮೆಸೇಜ್ ಓದೊಂದುಲ್ಲ. ಪ್ರೀತಿ ಅಕ್ಕ ಲೈವ್ ಮಲ್ದಿಚೇರಿ ಅಕ್ಕ ಇಜ್ಜಿಜ್ಜಿ ಪ್ರೀತಿಸಿ ಲೈವ್ ಮಲ್ಪದೆ ಮಸ್ತ್ ತಿನ್ನಾಂಡಿಯೇ ರಾಹುಲ್ ಬ್ರೋ. ಆರು ನಮ್ಮಗೆ ಮೊರನೆ ಆಪ್ರೇಷನ್ ಆಂಡು ಅಂಚಿತ್ತೆ ಹುಷಾರುಲ್ಲೇರು. ನಾನು ಏಪನ ಮುರಣಿ ಬಂದಿರಿ ಏಪನ ಡಿಸ್ಚಾರ್ಜ್ ಮಲ್ಪೇರು ಬಂದು ಲೈವ್ ಮಲ್ದಿಚೇರಿ ಮಸ್ತ್ ದಿನಾಂಡು. ಇಜ್ಜಿನ ಬರ್ಪೇರು ಲೈವ್ ಕೋಡೆಲ್ಲ ಬೈದಿತ್ತೀರನ್ನ ಲೈವ್ ಇನಿ ಎಲ್ಲ ಬೇಲೆ ಉಂಡು ತೋಜೋಡು ಅಂಚ ಬೈಜ್ಜಿರ. ಆಸ್ಪತ್ರೆ ಪೂರ ಪೋಯರೆತ್ತಂಡ ಬರ್ರೆ ಆಪು ಜೊತೆ ಕಾಂಡೆವರ ಬೇಲೆ ಆವಡು ಜೋಕುಲು ಶಾಲೆ ಕಡಪುರೋಡು ಬಕ್ಕ ಜೋಕುಲಿಗೆ ಎಕ್ಸಾಮ್ನ ನನ್ನ ಸ್ಟಾರ್ಟ್ ಆಯರೆ. ಕಿರಣ್ ಬ್ರೋ ಓಲಾರಿಯೇ ಮೆಸೇಜ್ ಇಜ್ಜಿ ತೂಪು ಜರೆ ಇರಲಿ ಒಂಜಿ ಕಮೆಂಟ್ ಪಾಡ್ಲೆ ಕಿರಣ್ ಬ್ರೋ ಎಂಕ್ ನೀನು ಅವನು ಕೋಡೆ ಉಂಡತೆ ಈ ಲೈವ್ ಮಲ್ದಾರೆ ಪಲ್ಲೆ ಕೋಡೆ ಕಿರಣ್ ಬ್ರೋ ಕೋಡೆ ಎಂಜಿ ನೋಟಿಫಿಕೇಶನ್ ಬತ್ತಲು ಈರ್ನ ತುಯ್ಯ ತೂನಗ ರಿಮೂವ್ಡ್ ಬರೋದುಂಡವು ವಿಡಿಯೋ ರಿಮೂವ್ಡ್ ಬರ್ಕೊಂಡು ದಾಯ ವಂಚ ಇರ್ ಲೈವ್ ಸ್ಟಾರ್ಟ್ ಮಲ್ತದೆ ಎಂಡ್ ಮಲ್ತಿನ ಅತ್ತು ಲೈವ್ ಹೊರನೆ ಒಂದು ಮಲ್ದಿನೇ ಇಜ್ಜ ಅತ್ತು ಏಪೇಪದ ಮೆಸೇಜ್ ಬತ್ತಿನ ಹೆಂಗೆ ಗೊತ್ತಾಪುಜಿ ಬಕ್ಕ ಅವು ಇರ್ನ ಒಂಜಿ ಚಾನಲ್ ಒತ್ತುನಗಲ ಅವಳು ಉಂದಾಯ್ಜಿ ಗೊತ್ತಾಂಡೆ ವಿಡಿಯೋ ತು ಎಲ್ಲ ಆಯ್ಜಿ ಎಂಕ್ ಎನ್ನ ನೆಟ್ವರ್ಕ್ ಸ್ಲೋ ಇತ್ತನದ ಅದನ್ನು ಗೊತ್ತುಜ್ಜಿ ಎಂಕ್ ಎನ್ನ ನೆಟ್ವರ್ಕ್ ಸ್ಲೋ ಉಪ್ಪುದ ಬಡ್ತಿ ಗೊಂದೇ ಇತ್ತಲು ಈರೇನು ಹೆಂಗೆ ಕೊಂಚ ಕಮೆಂಟ್ ಪಡ್ಲೆ ಅಂತ ತೂಪೆ ಖಂಡಿತ ತೂಪೆ ಅಣ್ಣ ಮುರಣಿಪುರ ಒಯ್ಕೆ ಕಮೆಂಟ್ ಪಾಡ್ದಾರ ನಿಂಗೆ ಗೊತ್ತು ಜಿಜಿ ನಾವೇ ನಾಡೋಡು ಕೂಡ ಒಯ್ಕೆ ಕಮೆಂಟ್ ಪಾಡ್ದಾರಂದು ಯಾನ್ ತೂಪೆ ಹೆಂಗೆ ಕಮೆಂಟ್ ಪಾಡ್ ನೋಡತ್ತೆ ಏರ್ಲ ಕಮೆಂಟ್ ಪಾಡಿ ಇಲ್ಲ ಖಂಡಿತ ಏನ್ ಅಕ್ಕಲ್ಲ ವಿಡಿಯೋ ತೂಪೇನೆ ಎನ್ನ ಅಕ್ಕಲ್ಲ ಲೈವ್ ಮಲ್ಪುಚಿರತ್ತೆ ಅಂದಿ ಮಂದಾರ ಸಿಸ್ನ ಲೈವ್ ಇಜ್ಜಿ ತುಂಬೊಂಜಿ ಮಂದಾರ ಸಿಸ್ನ ಲೈವ್ ಇತ್ತನು ಖುಷಿ ಆಂದಿತ್ತನು ಬಕ್ಕ ಪ್ರೀತ್ ಸಿಸ್ನ ಲೈವ್ ಇತ್ತನು ಅವಲ್ಲ ಖುಷಿ ಆಂದಿತ್ತನು ಮಂದಾರ ಸಿಸ್ರ ಲೈವ್ ಮಲ್ಪುಜಿರ ಯಾರು ಬೇಲೆಡುಲ್ಲೇರ ಅದು ಮಂದಾರ ಸಿಸ್ ಬ್ಯುಸಿ ಉಳ್ಳೆ ಪಂತೇರು ಒಂತೆ ದಿನ ಮಲ್ಪುಜಿಲ್ಲ ಆ ರೀತಿ ಮಲ್ದು ವೇಳೆ ನಾವು ಚಾನಲ್ನ ಮೋನು ಆತು ಮಾರ್ರೆ ದಾದ ಅವಸ್ಥೆ ಮಾರ್ರೆ ಅಂದಿ ದಾಕು ಲೈವ್ ಮಲ್ಪುಜಿರು ಸುಜಿತಾ ಮೀನ್ ಅವ್ರು ಬಂದರು ಓ ದೇವಸ್ಥಾನ ಅವು ಭಜನಾ ಮಂದಿರವು ಸುಜಿತ್ ಅವರೇ ಇದು ಫಸ್ಟ್ ಬರ್ಪಿನ ಎನ್ನ ಚಾನಲ್ಗೆ ಫಸ್ಟ್ ಬರ್ಪಿನ ಎನ್ನ ಒಂಜಿ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮತ್ತು ಲೈಕ್ ಕೊರ್ಲಿ ಒಂಜಿ ಬಕ್ಕ ಎನ್ನ ಚಾನಲ್ಗೆ ಸಬ್ಬ ಆತುಜಿರ ಸಬ್ಬ ಅಲೆ ಅವೇ ಸುಜಿತ್ ಅವರೇ ಬಕ್ಕ ಒಲ್ಪದಾರು ಸುಜಿತೀರು ತುಳು ಬರ್ಪುಣತೆ ಓವು ದೇವಸ್ಥಾನಕ್ಕೆ ನೀರು ಅಂಚೆ ಅಂತ ತುಳುಡೆ ಪಾತಿರೊಂದುಲ್ಲೆ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಕಿರಣ್ ಕುಮಾರ್ ಅವರ ರೋಲ್ ನಂಬರ್ 21 ಪ್ರೆಸೆಂಟ್ ಟೀಚರ್ ಅಂತ ಹೇಳಿದೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಕೊಡು ನೀವು ಲೈಕ್ ಕೊಡ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವೇ ಸುಜಿ ಅವರು ಇದ್ದೀರಾ? ಸುಜಿತ್ ಅವರೇ ಸುರು 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 ತಾಪನಿ ಚಾರಡು ಭೂಮಿಗ ಮುತ್ತುದಾಪನಿ ಸುರು 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 ತಾಪನಿ ಚಾರಡು ಒಲ್ಪದ ಬಜೆ ಬಂದು ಸುರತ್ಕಲ್ ಎಂಕ್ ಉಡುಪಿ ಪನಂದಿಲ್ಲ ಸುರತ್ಕಲ್ ಅಂತ ಉಳಾಯಿ ಚೊಕ್ಕ ಬೆಟ್ಟದಂಚಿ ಒಲ್ಪದ ಭಜನ ಮಂದಿರ ಎಂಕ್ ಉಡುಪಿ ಪನೊಂದುಲ್ಲೇರು ಈ ಉಡುಪಿದಾರಾ? ಓಕೆ ಸುಜಿತ್ ಅವರೇ
ಮುಡಾಯಿ ಕೆಂಪಾಡುಗೆ ಮಣ್ಣಿಗೆ ಸಿಂಗಾರುಡು ಮದಿಮಾಲೆ ಆಯ್ತಾಡುಗೆ ದಾನೆ ದಾನೆ ಪೊನ್ನುಗೆ ಸುರು 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 ತಾಪನಿ ಜಾರುಡು ಭೂಮಿಗೆ ಮುತ್ತದ ಪನಿ. ಶಾಂತ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸುರತ್ಕಲ್ದ ಓಕೆ ಓಕೆ ಪರವಾಗಿಲ್ಲ ಅಂದಲ್ಲಿ. ఛానల్ ఉండే సుజిత్, ఛానల్ ఉండేనా? ಬುದ್ಧಿ ಫಲಂ ಧೈರ್ಯಗಳ ಬಾಯ್ ದುರ್ಗಕ್ಕ ಬಂದ್ರೆ ಬಾಯ್ ಜಗ್ಗಣ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತು ಸಪೋರ್ಟ್ ಮಾಡ್ತೀರಿ. ಗ್ಯಾನ ನನ್ನ ಲೈವ್ ಎಂಡ್ ಮಲ್ಪೆ. ಥ್ಯಾಂಕ್ ಯು ಸೋ ಮಚ್ ಅವೇ ಮಾತಿರ್ಗ ಲೈವ್ಗೆ ಬರ್ತದ ಸಪೋರ್ಟ್ ಕೊರ್ನೆ ಮಾತಿರ್ಗಲ ಲೈಕ್ ಕೊರ್ನೆ ಮಾತಿರ್ಗಲ. ಥ್ಯಾಂಕ್ ಯು ಸೋ ಮಚ್. ಅಂಚೆನೆ ಶಾಂತತೆ ಸುಳ್ಳಾರ ಶಾಂತತೆ ಬಕ್ಕೇರುಳ್ಳೆ ಸುಜಿತ್ ಬಕ್ಕ ಕಿರಣ್ ಬ್ರೋ ಮಾತಿರ್ಗಲ ಬಾಯ್ ಅವೇ ಬಕ್ಕೇರುಳ್ಳೇರು ರಾಹುಲ್ ಬ್ರೋ ಬಕ್ಕ ಜಗ್ಗಣ್ಣ ಪೂರಿಗ್ಲ ಬಾಯ್. ಥ್ಯಾಂಕ್ ಯು ಸೋ ಮಚ್ ಅವೇ ಮಾತಿರ ಬತ್ ಸಪೋರ್ಟ್ ಕೊರ್ನೇಕ್. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8:30ಕ್ಕೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್, ಬಾಯ್. ಇಜ್ಜಿಯೇ ಜಸ್ಟ್ ನಿಕ್ಲೆನ ಪೂರ ತೂಪು ಪಾತೇರ್ನು ಮಾತ್ರ. ಓಕೆ ಓಕೆ ಅಂಚಿನ ಸಪೋರ್ಟ್ ಮಲ್ಪಲೆ ಏನ ಲೈವ್ ಕಾಂಡೆ ಎನ್ಮರೆ ಕೊಂಡಿಯೇ ಸುಜಿತ್ ಬ್ರೋ ಬತ್ತದ ಸಪೋರ್ಟ್ ಮಲ್ಬಿಡವೆ. ಕಾಂಡೆ ಎನ್ಮರೆ ಇರ್ದು ಒರ್ಂಬರೆ ಮುಟ ಉಂಡು ಒರ್ಂಬರೆ ಕಾಲ್ಕಂತ 10 ಮುಟ ಮಲ್ಪೇನ್ ಲೈವ್. ಅಂಚೆ ಪುರ್ಸೋತ್ ಇತ್ತು ನನಗೆ ಟೈಮ್ ಇತ್ತು ನಾ ಒಂಚೂರು ಬತ್ತ ಲೈಕ್ ಕೊರ್ಲೆ ಬತ್ತ ಸಪೋರ್ಟ್ ಮಲ್ಬಿಡೆ. ಅಂಚೆ ವಿಡಿಯೋ ಪೂರ ತೂಲೆ ಅವೇ ಮಾತಿರ್ಲ. ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಭೇಟಿ ನಾಳೆ ಬೆಳಿಗ್ಗೆ 8:30ಕ್ಕೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್, ಬಾಯ್ ಬಾಯ್ ಎಲ್ಲ ತಿಕ್ಕಗ.